ಸೀಮೆಗಳಲ್ಲೆಲ್ಲ ದೇವನರ್ತನ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವೇನೆಂದರೆ ಈ ಸುಶಾಂತ್ ಬಂಗೇರ ಎಂಬುವರು ಪದವಿನಂಗಡಿ ಸೇಸಪ್ಪ ಸಾಲ್ಯಾನ್ ಪಂಬದ ಇವರ ಮಗನಾದ ಪಿಟ್ಟಿ ಗಣೇಶ್ ಪಂಬದ ಇಲ್ಲೆಲ್ಲ ಹೆಚ್ಚಿನ ಈ ಮಂಗಳೂರಿನ ಎಲ್ಲಾ ಕಡೆಗಳಲ್ಲಿ ಪ್ರಖ್ಯಾತ ದೈವನರ್ತಕರ ಜೊತೆಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಅವರು. ಈಗ ಅವರೆಲ್ಲ ತೀರಿ ಹೋಗಿದ್ದಾರೆ. ಆದ್ರೆ ಅವರ ಮಗನಾದ ಸುಶಾಂತ್ ಬಂಗೇರ ಇವರು 13 ವರ್ಷಗಳಿಂದ ದೈವಾರಾಧನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ ಪ್ರಥಮವಾದ ಒಂದು ದೈವನರ್ತನ ಇದ್ರ ಹಳೆಯಂಗಡಿ ಇಲ್ಲಿ ಅಶೋಕ್ ಬಂಗೇರ ಇವರ ಜೊತೆ ಅವರೊಂದು ನೇಮವನ್ನು ಕಟ್ಟಿದ್ರು. ಆ ಆ ಸಂದರ್ಭದಲ್ಲಿ ಅವರು ಕಟ್ಟಿದಂತಹ ಸಣ್ಣ ಪ್ರಾಯದಲ್ಲಿ ಕಟ್ಟಿದಂತಹ ನೇಮೋತ್ಸವದ ವಿಡಿಯೋ ತುಣುಕುಗಳು ಎಲ್ಲಾ ಕಡೆಯಲ್ಲಿ ವೈರಲ್ ಆಗಿ ಅದನ್ನು ಪ್ರಖ್ಯಾತಿಯನ್ನು ಪಡೆದಿತ್ತು. ಚಿಕ್ಕ ಹುಡುಗ ನೇಮ ಕಟ್ಟಿದ್ದಾನೆ, ಒಳ್ಳೆ ಚಂದ ಆಗಿದೆ, ಅವನ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನಂತರ ಅವನು ಹಲವಾರು ಭಾರತೂರಿನಿಂದ ಬಂದು ಮಂಗಳೂರಿನ ತನಕ ಎಲ್ಲಾ ದೈವನರ್ತಕರ ಜೊತೆ ಬಂಟ ದೈವಕ್ಕೆ, ಹೀಗೆ ಸಣ್ಣ ಸಣ್ಣ ಬಿಲಿಚಾಮುಂಡಿ ದೈವಕ್ಕೆ, ಇತರ ದೈವ ನರ್ತನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ. ಮತ್ತು ಇತ್ತೀಚೆಗೆ ಅಂದ್ರೆ ನಾವು ನಮ್ಮ ಒಟ್ಟಿಗೆ ಈಗ ಚಾಕರಿ ಮಾಡುವಾಗ ಮೊನ್ನೆ ಬೋಳೂರು ಅಂದ್ರೆ ಫೆಬ್ರವರಿ 1 ತಾರೀಕಿನಂದು ಬೋಳೂರು ಜಾರಂದೆಯ ದೇವಸ್ಥಾನದಲ್ಲಿ ಗಣೇಶ್ ಪಂಬದರವರ ಒಟ್ಟಿಗೆ ಸುಶಾಂತ್ ಬಂಗೇರವರು ನೇಮವನ್ನು ಕಟ್ಟಿದ್ರು. ಕಟ್ಟಿದ ಬಗ್ಗೆ ಅವರ ಕ್ರಿಶ್ಚಿಯನ್ ಸಮುದಾಯ ಅಂತ ಈ ಏನು ಆರೋಪ ಮಾಡಿದ್ದಾರೆ ಅದರ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಅವರ ಇದು ಜಾತಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಸುಶಾಂತ್ ಪಂಬದ SC ಹೀಗೆ ದಾಖಲೆ ಸಮೇತ ನಮ್ಮೊಟ್ಟಿಗೆ ಇದೆ. ಇದು ಅವರ ದಾಖಲೆ ಒರಿಜಿನಲ್. ಇದರಲ್ಲಿ ತಹಸೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅರ್ಜಿದಾರ ಇದು ಪಂಬದ ಸಮುದಾಯದವರಾಗಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಸೀಲ್ ಸಮೇತ ಇದೆ ಸರಕಾರದ್ದು. ಹಾಗಾಗಿ ಇವರು ಆರೋಪ ಮಾಡಿದವರಲ್ಲಿ ಯಾವುದೇ ತರಹದ ದಾಖಲೆಗಳಿಲ್ಲ. ಹೀಗೆ ಕ್ರಿಶ್ಚಿಯನ್ ಅಂತ ಹೇಳುವಾಗ ಅವರ ಎಲ್ಲ ಚರ್ಚ್ಗಳಲ್ಲಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ಅದರ ಬಗ್ಗೆ ಆರೋಪ ಮಾಡುವುದು ತಪ್ಪಲ್ವಾ? ಇವರು ಮೊದಲಲ್ಲ ಕಟ್ಟುದು. ಈಗ ಇದೇ ಬೋಳೂರು ದೇವಸ್ಥಾನಕ್ಕೆ ಇದಕ್ಕಿಂತ ಮೊದಲು ಯಾರೆಲ್ಲ ಕಟ್ತಾ ಇದ್ರು ಅವರೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಚಾಕರಿ ಮಾಡಿಕೊಂಡು ಬಂದಿದ್ದಾರೆ. ಇವರು ಇತ್ತೀಚೆಗೆ ನಮ್ಮ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಜಾರಂದಯ ಬಂಟ ದೈವಕ್ಕೆ ನೇಮ ಕಟ್ಟಿದ್ರು. ಅದು ಇನ್ಸ್ಟಾಗ್ರಾಮ್ ಇತರ ಮೀಡಿಯಾಗಳಲ್ಲಿ ಅವರ ನೇಮದ್ದು ವಿಡಿಯೋ ಎಲ್ಲ ತುಣುಕು ಬಂದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನೇಮ ಮಾಡಿದ್ರು. ಆ ಕುರಿತು ನಾವು ಬೋಳೂರಿನಲ್ಲಿ ನಮ್ಮೊಟ್ಟಿಗೆ ಕಟ್ಟಿಸಿದ್ದೇವೆ. ಇದು ನಾವು ಕಟ್ಟಿಸುವುದು ನಮ್ಮೊಟ್ಟಿಗೆ ಮೊದಲ ಬಾರಿ. ಹಾಗಾಗಿ ಗಣೇಶ್ ಪಂಬದರವರು ಚಿಪ್ಪಾರು ಅಥವಾ ಈಚೆ ಕೇರಳ ಭಾಗದಲ್ಲಿ ನೇಮ ಕಟ್ಟುವಾಗ ಅವರಿಗೆ ಹೆಚ್ಚಿನ ಕಡೆಯಲ್ಲಿ ಮೊದಲಿನ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದು ನೇಮ ಕಟ್ಟುವ ಇದರಲ್ಲಿ ಅವರ ಬಗ್ಗೆ ಕೆಲವರಿಗೆ ಅಂದ್ರೆ ಈಗ ಅವರ ಮೊನ್ನೆ ಹೇಳಿದ್ರು ಉದ್ಯವರ ಕಾಂತ ಪಂಬದ ನಮ್ಮ ಮಾವ ಅವರ ಮಗನಿಗೆ ನೇಮ ಅವರ ಮಗ ನನ್ನ ಗಂಡ ಅಂದ್ರೆ ಅವರ ಗಂಡ ಈಗ ನೇಮ ಕಟ್ಟುದಿಲ್ಲ, ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ. ಆದ್ರೆ ಆ ಉಳಿದ ಕಾಂತ ಪಂಬದನವರ ಈ ಯಾವ ಅಚಲ ವ್ಯವಸ್ಥೆಯಲ್ಲಿ ಇದೆ ಅಲ್ಲೆಲ್ಲ ಈಗ ಗಣೇಶ್ ಪಂಬದರು ನೇಮ ಕಟ್ತಾ ಇದ್ದಾರೆ. ಅದು ಅಲ್ಲಿನ ಆ ದೇವಸ್ಥಾನದಲ್ಲಿ ನೇಮ ಮಾಡಿಸುವವರು ಅವರೇ ಖುದ್ದು ನೇಮ ಕಟ್ಟಲಿಕ್ಕೆ ಹೇಳಿಕೆ ಕೊಟ್ಟು ಮಾಗನೆಗಳು ಊಟ ಎಲ್ಲ ತೀರ್ಮಾನ ಮಾಡಿ ಇವರನ್ನು ನೇಮಿಸಿತ್ತು. ಯಾವುದೇ ಇದರಲ್ಲಿ ಇವರು ಹೋಗಿ ಕೇಳಿಕೊಂಡಾಗ್ಲಿ ಎಂತ ಹೀಗೆ ಹೋಗಿ ನೇಮ ಕಟ್ಟಿದ್ದಲ್ಲ. ಈ ಅಜಲಿನವರು ಕರೆದು ನೇಮ ಮಾಡಿದ ಪ್ರಕಾರ ಇಲ್ಲಿ ನೇಮ ಕಟ್ಟಿಕೊಂಡು ಹೋಗುವಾಗ ಇದ್ರ ಬಗ್ಗೆ ಇವರಿಗೆ ಸ್ವಲ್ಪ ಮನಸ್ತಾಪಗಳು ಹೀಗೆ ಕಲಹಗಳು ಅವರಿಗೆ ಮನಸ್ಸಿಗೆ ಬಂದಿತ್ತು. ಹಾಗಾಗಿ ಯಾವ ವಿಷಯದಲ್ಲಿ ಇವರನ್ನು ತೇಜವಾದ ಮಾಡಬೇಕು ಅಂತ ಕಾಯ್ತಾ ಇದ್ರು. ಹಾಗಾಗಿ ಈ ಬೋಳೂರಿನ ವಿಷಯದಲ್ಲಿ ಇದರ ದಾಖಲೆಗಳಿಲ್ಲದೆ ಆ ಸುಶಾಂತ್ ಬಂಗೇರ ಇವರ ಬಗ್ಗೆ ಕ್ರಿಶ್ಚಿಯನ್ ಅಂತ ಅಪವಾದ ಮಾಡಿ ಗಣೇಶ್ ಪಂಬದರನ್ನು ಮತ್ತು ಸುಶಾಂತ್ ಪಂಬದರನ್ನು ತೇಜವಾದ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲ. ಆದ್ರೆ ನಮ್ಮಲ್ಲಿ ಎಲ್ಲ ಅವರ ಸರ್ಟಿಫಿಕೇಟ್ ಮತ್ತೆ ಇದು ಹೊಸದಾಗಿ ಇದು ಅಪ್ಡೇಟ್ ಆದಂತ ಎಲ್ಲ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ನಮೂನೆಯಲ್ಲಿ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟು ಪ್ರಮಾಣ ಪತ್ರ ಇದು ಒರಿಜಿನಲ್ ನಮ್ಮಲ್ಲಿ ಇದು ದಾಖಲೆ ಸಮೇತ ಉಂಟು ಇದು. ಹಾಗಾಗಿ
ಈ ಆರೋಪ ಮಾಡಿದಂತವರು ಇದರ ಬಗ್ಗೆ ನಮ್ಮ ಮೀಡಿಯಾ ಈ ಮೀಡಿಯಾದಲ್ಲಿ ಅವರು ಬಂದು ಈಗ ಆರೋಪ ಮಾಡಿದಾಗ ಮೀಡಿಯಾದಲ್ಲೇ ಬಂದು ಅವರು ಕ್ಷಮೆ ಕೇಳ್ಬೇಕು. ಅದಲ್ಲದೆ ಇತ್ತೀಚೆಗೆ ಮೊನ್ನೆ ಅವರೊಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ಟಿವಿ ಇದ್ರಲ್ಲಿ ಹೇಗೆಂದ್ರೆ ಇದು ನಿಮ್ಮ ಸಮುದಾಯ ಇದರ ಬಗ್ಗೆ ಏನು ಕೇಳಲಿಲ್ಲ ಅಂತ. ಆಗ ಅವರೊಂದು ಮಾತು ಹೇಳಿದ್ರು, ನಮ್ಮ ಸಮುದಾಯದವರು ಯಾರು ಇದರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಯಾಕೆಂದ್ರೆ ಪಂಬದರೆಲ್ಲರೂ ಕಲ್ಲರೆ ಅಂತ. ಅದು ಅದರಲ್ಲಿ ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಉಂಟು ಕೊನೆಯ ಭಾಗದಲ್ಲಿ. ಹಾಗಾದ್ರೆ ನಮ್ಮ ಹಿರಿಯರು ಆದ್ರೂ ಬಲೆ ಇದು ಮುದ್ರೆಯನ್ನಿಟ್ಟು ಪರಂಪರಾಗತವಾಗಿ ಬಂದಂತ ಎಲ್ಲ ನಿಯಮಗಳನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಂತವರು ಮತ್ತೆ ಈಗ ಪ್ರಸ್ತುತವಾಗಿ ಎಲ್ಲ ಹೆಸರಾಂತ ಕಲಾವಿದರು ಅವರೆಲ್ಲ ಈ ನೇಮವನ್ನು ಕಟ್ಟುವಾಗ ಇದು ಪಂಬದರೆಲ್ಲರೂ ಈ ಸಮುದಾಯ ನಮ್ಮ ಪಂಬದ ಸಮುದಾಯಕ್ಕೆ ಕಲ್ಲರ ಪಟ್ಟ ಹೀಗೆ ಅವರು ಮಾಧ್ಯಮದ ಮುಖಾಂತರ ಹೇಳಿದಾಗ ಇದು ನಮ್ಮ ಪಂಬದ ಸಮುದಾಯಕ್ಕೆ ಬಂದಂತ ಕಪ್ಪು ಚುಕ್ಕಿ. ನಾನು ಗಣೇಶ್ ಪಿಟ್ಟಿ ಪಂಬದ ಇವರ ಹೆಂಡತಿ ಹಾಗೂ ಶಿಷ್ಯ ಬಂಗೇರ ಇವರ ಅಮ್ಮ. ನನ್ನ ಮಗನಿಗೆ ಬಂದ ಆರೋಪದ ಪ್ರಕಾರ ಅವರು ನನಗೆ ಕ್ರಿಶ್ಚಿಯನ್ಸ್, ನನ್ನ ಮಗ ಕ್ರಿಶ್ಚಿಯನ್ಸ್ ಅಂತ ಹೇಳಿದಂಗೆ ನನಗೆ ಅವರು ಇಲ್ಲಿ ಮಂಗಳೂರಲ್ಲಿರುವ ಯಾವ ಚರ್ಚೆಯಲ್ಲಿ ಸಾಕು ಹೋಗಿ ಅವನ ಮತ್ತು ನನ್ನ ಹೆಸರಿರುವ ದಾಖಲಾತಿ ಪತ್ರವನ್ನು ತಂದು ನನ್ನಲ್ಲಿ ಇದೇ ಮೀಡಿಯಾದಲ್ಲಿ ಬಂದು ತೋರಿಸ್ಬೇಕು. ಅವನದ್ದು ದಾಖಲಾತಿ ಪತ್ರ ಅವನು ಕ್ರಿಶ್ಚಿಯನ್ ಅಂತ ಪ್ರೂಫ್ ಮಾಡಿ ತೋರಿಸ್ಬೇಕು ನನಗೆ. ನನ್ನ ಮಗನಿಗೆ ಈಗ ಕೆಲಸ ಇಲ್ಲದೆ ಅವನ ಮನೇಲಿದ್ದಾನೆ, ಅದ್ರದ್ದು ನನಗೆ ಮಾನದಂಡವನ್ನು ಕೊಡ್ಬೇಕು. ಎರಡನೇದಾಗಿ ನನ್ನ ಮಗ ಹೇಳ್ತಾನೆ ಅವನ್ ಬಲ್ಮೆ ಹೇಳ್ತಾನಂತ. ಬಲ್ಮೆ ಹೇಳುದ ನಮ್ಮ ಮನೆ ನೋಡಿ ನಿನ್ನೆ ನೋಡಿರ್ಬೋದು ನೀವು ವಿಡಿಯೋದಲ್ಲಿ ನಮ್ಮ ಮನೆಯನ್ನು, ಅದ್ರ ಅವಸ್ಥೆಯನ್ನು. ಅಂತ ಬುದ್ಧಿ ನಮಗೆ ಇಲ್ಲ. ಆದ್ರೆ ಅವರು ರತಿ ಅಂತ ಹೇಳುವವರು ನನ್ನ ದೊಡ್ಡ ಮಗನನ್ನು ಒನ್ ಟೈಮಿಗೆ ನೇಮ ಕಟ್ಟಿಸಿದ್ದಾರೆ. ಆಗ ಅವ್ರಿಗೆ ಕ್ರಿಶ್ಚಿಯನ್ಸ್ ಅಂತ ಕಾಣಿಲ್ವಾ? ಇವರ ತಂದೆ ಗಣೇಶ್ ಪಂಬದ ಇರುವಾಗ ಅವರಿಗಾದ ಈ ಮಾತನ್ನು ತೆಗಿಬೋದಿತ್ತಲ್ವಾ? ಅವರು ಕ್ರಿಶ್ಚಿಯನ್ ಜಾತಿ ಅಂತ. ಆಗ ಎಲ್ಲಿ ಹೋಗಿದ್ರು ಇವರು? ಈಗೆಲ್ಲದಕ್ಕೂ ಯಾರ್ಯಾರ ಗ್ರಜ್ಜಲ್ಲಿ ಏನೇನ್ ತೆಗೆದು ಬೇಡ ಅವರು. ನನ್ನ ಚಿಕ್ಕ ಮಗಂದು ಲೈಫ್ ಅನ್ನು ಹಾಳು ಮಾಡೋದು ಬೇಡ ಅವರು. ಅವನಿಗೆ 4 ಜಾಬಿಗೆ ಹೋದ್ರೆ ಅಲ್ಲಿ ಅವನಿಗೆ ಮರ್ಯಾದಿದೆ. ಆ ಹೋದ ಮರ್ಯಾದೆ ನಾವು ತಂದು ಕೊಡ್ತಾರಾ? ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ಮೀಡಿಯಾದಲ್ಲಿ ಬಂದು ನನಗೆ ಅದು ದಾಖಲಾತಿ ಅಂತ ತೋರಿಸ್ಬೇಕು. ನಾನು ಪಂಬದರ ಸಂಘಕ್ಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ಇದರ ವಿಚಾರವಾಗಿ ಅವರು ಸಹ ಕೈಗೊಳ್ಳಬೇಕು, ಕ್ರಮ ಕೈಗೊಳ್ಳಬೇಕು. ಶೇಷ ಪ್ರಸಾದ ಅರವತ್ತೆ ಅಲ್ಲಿ ಅಂಚನೆ ಯಾನು ಪಿಟ್ಟಿ ಗಣೇಶ್ ಬಂದ್ಕೂಡ ನಮಗೆ ఒక ಸವಿತ ಬಂದ್ಕೂಡ ಅರ್ನ ಯಾನು ನಮಗೆ ದಯಪಂಡ ಮುರಂದ ಕೊಟ್ಟು ಎನ್ನ ಪುದರ್ನ ಆರು ವರ್ಷನ್ನ ಒಂದು ಪಾರ್ತೇವೆ ಅಂಚ ಇಂಕ್ ದಾದ ಮಣ್ಪುಡು ಬಂದ ಯಾನು ಇತ್ತೆ ಇಂಚಿಂತ ಇತ್ತೆ ಈ ಪರಿಸ್ಥಿತಿ ಬೈದೆ ಐಕ್ ದಾದ ಮಣ್ಪುಡು ಬಂದು ಹಿಂಗೆ ಗೊತ್ತಾವದೆ ಜಿಟಿಕಲ್ ದಾದ ಪಾತ್ರ ಬಂದು ದೇವನ್ ಪಾತ್ರದ ಗೊತ್ತು ಜಿಟಿಕಲ ಮೀಡಿಯಾದ ಮಾತ ಇಂಕ್ ಪಂಡ ದಾದ ಪಮ್ಮದ ಸಮುದಾಯದ ನಾನು ಪಮ್ಮದ ಸಮುದಾಯದ ಒಂಜಿ ಎಲ್ಲ ಪತ್ರಿಕೋದ್ಯಮ ಮಾಧ್ಯಮಗಳಿಗೆ ವಿಶೇಷವಾಗಿ
ಈ ಬೆಳಗಿನ ಮುಸ್ಸಂಜೆಯ ಶುಭಾಶಯಗಳನ್ನು ಕೊಡ್ತಾರೆ. ಬಹುಶಃ ದೇವಾರಾಧನೆ ಎನ್ನುವಂತ ಒಂದು ವಿಚಾರ ಈ ಮುಂಚೆ ಕೂಡ ಬಹಳ ಒಂದು ಕಟ್ಟುನಿಟ್ಟು ಆದಂತ ಒಂದು ಶಿಸ್ತು ಕ್ರಮಗಳಲ್ಲಿ ನಡೆಯುವಂತ ಒಂದು ದೇವಾರಾಧನೆಯ ಪರಂಪರೆ. ಅದರಲ್ಲೂ ಬಹುಶಃ ದೇವಾರಾಧನೆಗೆ ಇರುವಂತಹ ಒಂದು ಕಟ್ಟುಪಾಡು ಪದ್ಧತಿಗಳಲ್ಲಿ 16 ಗುತ್ತು, 16 ಒಳಗುತ್ತು ಮತ್ತು 16 ಜಾತಿ ವರ್ಗ ಎನ್ನುವಂತ ಒಂದು ಸಂಪ್ರದಾಯವನ್ನು ಪೂರ ಹಿರಿಯ ತಲೆಮಾರು ನಮ್ಮ ಬಹುಶಃ ಒಂದು ಸಾಧಾರಣ ಒಂದು 2000 ವರ್ಷದಿಂದ ಕೂಡ ಅದನ್ನು ಮುನ್ನಡೆಸ್ತಾ ಬರ್ತಾ ಇದ್ದಾರೆ. ಬಹುಶಃ ಪದೇ ಪದೇ ಒಂದು ದೇವಾರಾಧನೆಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಅಪಚಾರ ಮತ್ತು ಅಪಕೀರ್ತಿಗಳು ಮತ್ತೆ ವಾಗ್ವಾದಗಳು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಲ್ಲಿ ಅದು ಬರ್ತಾ ಇರುವುದು. ಮತ್ತೆ ಅದಕ್ಕೆ ಉತ್ತರವಾಗಿ ಪ್ರಸ್ತುತ ದೇವಾರಾಧನೆಯ ಕೊಡಿಯಡಿಯಲ್ಲಿ ಯಾವ ವಿಚಾರಗಳು ಕೆಲವೊಂದು ವಿಚಾರಗಳು ತಪ್ಪಿ ನಡೀತಾ ಇದೆಯೋ ಅದನ್ನು ಅದೇ ಕೊಡಿಯಡಿಯಲ್ಲಿ ಪರಿಹರಿಸಬೇಕಂತ ದೇವಾರಾಧನೆ ಪದ್ಧತಿ. ಬಹುಶಃ ಯಾವ ಕೋರ್ಟು ಕಚೇರಿಗಳಲ್ಲೂ ನ್ಯಾಯ ಇತ್ಯರ್ಥ ಆಗದಂತ ವಿಚಾರಗಳು ಅದು ದೇವಾರಾಧನೆ ಕೊಡಿಯಡಿಯಲ್ಲಿ ಅದು ಮುಂಚೆ ಕೂಡ ನಡೀತಾ ಇತ್ತು, ಈಗ ನಡೀತಾ ಇದೆ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಮಾಧ್ಯಮದಲ್ಲಿ. ಪ್ರಸ್ತುತ ಈ ವಿಚಾರಕ್ಕೆ ಮಾಧ್ಯಮ ಯಾವುದಂದ್ರೆ ಅದು ದೇವಾರಾಧನೆ ಕೊಡಿಯಡಿ. ಯಾವ ಕ್ಷೇತ್ರ ಅಂತ ನಾವು ಬಿಂಬಿಸ್ತಾ ಇದ್ದೇವೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂತ ಒಂದು ಕೀರ್ತಿ ಮತ್ತು ವಿಶೇಷವಾದಂತ ಸ್ಥಾನಮಾನ ಇರುವಂತ ಒಂದು ಗೋಳೂರು ಕ್ಷೇತ್ರ. ಅದು ಈ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಅಲ್ಲ, ಬಹುಶಃ ನಾನು ಕೂಡ ಸಮಾಜ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಒಂದು ಹೊತ್ತಿನಲ್ಲಿ ಒಂದು ಇಂಥ ಸಂದರ್ಭ ಮುಂಚೆ ಬಂದಿತ್ತು. ಅದನ್ನು ಅಲ್ಲೇ ನಾವು ಇತ್ಯರ್ಥ ಮಾಡಿದ್ದೇವೆ. ಆ ಕ್ಷೇತ್ರದಲ್ಲಿ ನೇಮಕ ಒಂದು ವಿಚಾರದಲ್ಲಿ ಒಂದು ಬಂದಂತ ಒಂದು ಸಣ್ಣ ಒಂದು ನ್ಯಾಯ ಇತ್ತು, ಅದು ಅಲ್ಲೇ ನ್ಯಾಯ ಇತ್ಯರ್ಥವಾಗಿದೆ, ಆ ಕ್ಷೇತ್ರದಲ್ಲಿ ಇತ್ಯರ್ಥವಾಗಿದೆ. ಬಹುಶಃ ಈ ಮಾಧ್ಯಮಗಳಿಗೆ ಇಂಥ ವಿಚಾರಗಳನ್ನು ಹೇಳ್ಕೊಂಡು ಬರುವುದು ಮತ್ತೆ ಇಂಥ ವಿಚಾರ ಪ್ರಚಾರ ಮಾಡುವುದು ಮತ್ತೆ ಕುಲಕ ಸುಖದಾರರ ಒಂದು ತೇಜೋವಧೆ ಮಾಡುವಂತಹ ಒಂದು ವಿಶೇಷ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಅದು ಸರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಅಂದ್ರೆ ನಮ್ಗೆ ನಮ್ಮದೇ ಆದಂತ ಒಂದು ಕಟ್ಟುಪಾಡು, ನಮ್ಮದೇ ಆದಂತ ಶಿಸ್ತುಬದ್ಧ ಕ್ರಮಗಳು ನಮ್ಮ ಪಾರಂಪರೆ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬಹುಶಃ ಅದು ಯಾವ ಕ್ಷೇತ್ರದಲ್ಲಿ ಯಾವ ಸಮಾಜದಲ್ಲಿ ಆ ಸಮಾಜ ಮುಖ್ಯವಾಗಿ ಮತ್ತೆ ಸಂಘದಲ್ಲಿ ಮತ್ತೆ ಆ ಕ್ಷೇತ್ರದಲ್ಲಿ ಯಾವ ನ್ಯಾಯಗಳು ಇತ್ಯರ್ಥ ಆಗಬೇಕು ಅದನ್ನು ಅಲ್ಲೇ ಮಾಡಿದ್ರೆ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಸುಶಾಂತ್ ಬಹುಶಃ ನಾನು ಈಗ ನೋಡುವುದಲ್ಲ, ಸಾಧಾರಣ ಒಂದು ಬಾಲ್ಯಪ್ರಾಯದಿಂದ ನಾನು ಗಂಧಕಾಲ ಪರಿಸರದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಮಗು. ಬಹುಶಃ ನಮ್ಮ ಸಮಾಜದ ಹಿರಿಯರಾದಂತ ಶೇಷಪ್ಪ ಸಾಲಿನ್ ಅಂತ ಹೇಳಿದವ ಅವರ ಮೊಮ್ಮಗ. ಸಮಾಜ ಸಂಘವನ್ನು ಕಟ್ಟಿ ಬೆಳೆಸಿದಂತ ಒಂದು ಹಿರಿಯರು ಯಾರು ಶೇಷಪ್ಪ ಸಾಲಿನ್ ಅಂತ ಒಂದು ಪ್ರಧಾನ ಕಾರ್ಯದರ್ಶಿ ಆದಂತ ಒಂದು ಹೊತ್ತಿನಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸಿ ಸಮಾಜದ ಒಗ್ಗಟ್ಟಿಗಾಗಿ ದುಡಿದಂತ ಒಂದು ಪುಣ್ಯಾತ್ಮ. ಅವರನ್ನು ಬಹುಶಃ ಈ ಸಂದರ್ಭದಲ್ಲಿ ನಾನು ಅವರ ಮೊಮ್ಮಗ ಅಂತ ಹೇಳುವಂತ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಹೊತ್ತಿನ ಅವರ ಮೊಮ್ಮಗ ಆ ಕಸಬನ್ನು ಮುಂದೆ ಹೊಡೆಸ್ಕೊಂಡ ಹೋಗ್ತಾ ಇದ್ದಾರೆ ಅನ್ನೋ ಒಂದು ನನಗೆ ಸಂತೋಷ. ಬಹುಶಃ ಪ್ರಸ್ತುತ ಮಾಧ್ಯಮದಲ್ಲಿ ಇರುವಂತ ವಿಷಯ ಅಂತಂದ್ರೆ ಅವ ಕ್ರಿಶ್ಚಿಯನ್ ಹುಡುಗನನ್ನು ತಂದು ನೇಮ ಕಟ್ಟಿಸಿದ್ದಾರೆ ಅಂತ. ದೇವಾರಾಧನೆ ಕೊಡಿಯಲ್ಲಿ ನೋಡುವಾಗ 16 ಗುತ್ತು, 16 ಒಳಗುತ್ತು ಮತ್ತೆ ಚಾಕಿರ ವರ್ಗ ಅಂತ 16 ವರ್ಗ ಅಂತ. ಬಹುಶಃ ಈಗಲೂ ಕೂಡ ಯಾವ ವರ್ಗಕ್ಕೂ ದೇವಾರಾಧನೆಗೆ ಬರಬಾರದು ಅನ್ನುವಂತ ಕಷ್ಟಪಟ್ಟದಕ್ಕೂ ಇಲ್ಲ. ನಾವು ಉದಾಹರಣೆಗೆ ನೋಡುತ್ತಿದ್ರೆ ಕ್ಷೇತ್ರದ ಮಂಜೇಶ್ವರ ಉದ್ಯಾನ ಮಾಡದಲ್ಲಿ ಪ್ರಸ್ತುತ ದೇವಗಳು ಮಸೀದಿಗೆ ಭೇಟಿ ಕೊಡುವಂತ ಪ್ರಸ್ತುತ ಸಂದರ್ಭ ಇದೆ. ಉಚಿತವಾಗಿ ಮೊದಲು ಭೇಟಿ ಕೊಡುವಂತ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತ. ಅದೇ ಉಳಿಯದ ವಾಗನೆ ಹೋಗಿದ್ರೆ ಅದು ಕೂಡ ಆಂತೋನಿ ಮತ್ತೆ ಅಂತ ಎನ್ನುವಂತ ಪ್ರಸ್ತುತ ಜವಾಬ್ದಾರಿ ನಾಯಕರು ಕೂಡ ವಿಶೇಷವಾಗಿ ಆ ಸಾನ್ನಿಧ್ಯದಲ್ಲಿ ಇದ್ದಾರೆ. ಇಡೀ ದೇವಾರಾಧನೆ ಕೊಡಿಯಲ್ಲಿ 16 ವರ್ಗಗಳನ್ನು ಸೇರಿಸಿ ಒಂದು ಕಟ್ಟುಪಾಡು ಮತ್ತೆ ಅದನ್ನು ಒಗ್ಗಟ್ಟು ಮತ್ತೆ ಬಲವಂತವಾಗಿ ಒಂದು ಸಂಘಟನೆ ಮಾಡುವಂತ ಒಂದು ಚಿಂತನೆ ಇದ್ರೆ ಅದು ದೇವಾರಾಧನೆ ಅಂತ ನಾವು ಹೇಳುವಂಥದ್ದು. ಎಲ್ಲಾ ಸಮುದಾಯವನ್ನು ಒಗ್ಗಟ್ಟಿಸುವಂತ. ಬಹುಶಃ ಒಂದು ಅನ್ಯ ಧರ್ಮದ ಒಂದು ಹೆಸರನ್ನು ಹೇಳಿ ಮತೀಯವಾಗಿ ಮತ್ತೆ ಕೋಮು ಸಂಘರ್ಷಣೆಗೆ ಒಳಗಾಗುವಂತ ಒಂದು ಪರಿಸ್ಥಿತಿ ಇದೆ ಈ ಗೊತ್ತಿಲ್ಲದೆ ಬಹುಶಃ. ಆದ್ರಿಂದ ನಾವು ಹೇಳುವಂತದ್ದು ಎಲ್ಲಾ ಜಾತಿ ವರ್ಗಗಳನ್ನು ಸೇರಿಸುವಂತ ದೇವರ ಚಾಕಿರಿ ಮತ್ತು ಸೇವೆ ಮಾಡುವಂತ ಒಂದು ಮನೋಧರ್ಮ ಇದ್ರೆ ಅದು ದೇವಾರಾಧನೆಗಿದ್ದ. ಬಹುಶಃ
ಪ್ರಸ್ತುತ ನೀವು ಕೇಳ್ಬಹುದು, ಪ್ರಶ್ನೆ ಕೇಳ್ಬಹುದು, ಎಲ್ಲರಿಗೂ ಕುಲಕಸಬನ್ನು ಮಾಡ್ಲಿಕ್ಕೆ ಆಗ್ತದ ಅಂತ ಕೇಳ್ಬಹುದು. ಬಹುಶಃ ಶೇಷಪ್ಪ ಸಾಲಿಯರ ಮಗ ಆದಂತ ಗಣೇಶ್ ಸಾಲಿಯರ ಬಗೆಯರ ಇವರು ಒಂದು ಉತ್ತಮವಾದಂತ 16 ಮನೆತನಗಳಲ್ಲಿ 16 ಮನೆಗಳು ಒಂದು ಪ್ರಸ್ತುತ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತ ಒಂದು ಒಂದು ಕುಟುಂಬ ವರ್ಗದ ವ್ಯಕ್ತಿ, ಅದು ಗಣೇಶ್ ಸಾಲಿಯರ್ ಅಂತ. ಗಣೇಶ್ ಸಾಲಿ ಅಂತ ಅವರ ಹಿರಿಯರ ಶೇಷಪ್ಪ ಸಾಲಿಯರ್. ಅದನ್ನೇ ಅವರು ಮುಂದುವರಿಸಿಕೊಂಡು, ಅಂದ್ರೆ ತಂದೆಯಿಂದ ಬರುವನಿಯಾದಂತಹ ಯಾವ ಒಂದು ನಮ್ಗೆ ಆದಾಯ ಪ್ರಮಾಣ ಅಥವಾ ಜಾತಿ ಪ್ರಮಾಣ ಸಿಗ್ಬೇಕಿದ್ರೆ ಅದು ತಾಯಿಯ ಪ್ರಮಾಣ ಸಿಗ್ಲಿಕ್ಕಿಲ್ಲ. ಜಾತಿಯ ಅಥವಾ ತಾಯಿಯ ಪ್ರಮಾಣ ಪತ್ರ ಆಗುವುದಿಲ್ಲ. ಇಲ್ಲಿ ಕೊಡುವುದಿದ್ರೆ ಒಂದು ಜಾತಿ ಪದ್ಧತಿಗೆ ಕೊಡುವುದಿದ್ರೆ ಅದು ತಂದೆಯ ಪ್ರಮಾಣ ಪತ್ರದಿಂದಲೇ ಮಗನಿಗೆ ಒಂದು ಪ್ರಮಾಣ ಪತ್ರ ಸಿಗುವಂತ ಒಂದು ಕಾನೂನು ಕಟ್ಟಲೆಯಲ್ಲಿ ಬರುವುದು. ಮತ್ತೆ ದೇವಾರಾಧನೆ ಕುರಿಯಲ್ಲಿ ಬರುವಂತ ಒಂದು ಸಂಪ್ರದಾಯ ಅಂದ್ರೆ ಅನ್ಯ ಕಟ್ಟು ಮತ್ತೆ ಮಕ್ಕಳ ಕಟ್ಟು ಎನ್ನುವಂತಹ ಒಂದು ಸಂಪ್ರದಾಯ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿದ್ದಾರೆ. ಭೂತಾಳ ಪಾಂಡ್ಯದಿಂದ ಬಂದಿರುವಂತದ್ದು ಅದು ಅಲಿಯ ಕಟ್ಟು ಸಂಪ್ರದಾಯಕ್ಕೆ ಬರುವಂತ ತುಂಬಾ ಪಾರಂಪರೆಯಲ್ಲಿ ನಡೆಯುವಂತಹ ಒಂದು ಸಂಪ್ರದಾಯ ಇದ್ರೆ ಅದು ಅಲಿಯನಿಂದ ಮತ್ತೆ ತಮ್ಮನೆರಡು ಮತ್ತೆ 60 ಮಾವನಿಂದ ಅಲಿಯನಿಗೆ ಬರುವಂತ ಸಂಪ್ರದಾಯ ಕುಟುಂಬ ಪಾರಂಪರೆಯಲ್ಲಿ ಬರ್ತದೆ. ಮಕ್ಕಳ ಕಟ್ಟು ಕೂಡ ತುಳುನಾಡಿನ ದೇವಾರಾಧನೆ ಇಲ್ಲ ಅಂತ ಎಲ್ಲೂ ವಾದ ಮಾಡ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಮಕ್ಕಳ ಕಟ್ಟು ನಮ್ಮ ಹಿರಿಯರು, ನಮ್ಮ ಅಜ್ಜ ಇಜ್ಜರು ಯಾರು ಕಟ್ಟಿಕೊಂಡು ಬಂದಿಲ್ಲ, ಮತ್ತೆ ಅವರು ಮಕ್ಕಳು ಕಟ್ಟುಕೊಂಡು ಅದನ್ನು ಆ ಸಂಪ್ರದಾಯ ಮುಂದುವರಿಸಿಕೊಂಡು ಬರಬೇಕಾಗ್ತದೆ. ತದನಂತರ ಆ ಮಗ ಯಾರು ಆ ಜವಾಬ್ದಾರಿ ಹೊತ್ತು ಅಥವಾ ಭೂಮಿಯಲ್ಲಿ ವಾಸ ಮಾಡಿಕೊಂಡು ಸ್ವಾಧೀನ ಮಾಡಿಕೊಂಡು ಮತ್ತೆ ಆ ಭೂಮಿಯಲ್ಲಿ ಯಾರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಅದನ್ನ ಪರಂಪರೆಯನ್ನು ಮುಂದುವರಿಸಿಕೊಳ್ಳುವಂತ ಜವಾಬ್ದಾರಿ ಆ ಮಗನಿಗೆ ಕೂಡ ಇರ್ತಾರೆ. ಆ ಮಕ್ಕಳ ಕಟ್ಟಿಗೂ ಒಮ್ಮೆ ತಿರುಗುತ್ತದೆ ಈ ಕ್ರಮಗಳು, ಅಲ್ಲಿಯ ಕಟ್ಟು ಸಂಪ್ರದಾಯ ತಿರುಗಿದೆ. ಹೀಗೆ ನಮ್ಮ ಶಿವಶಾಂತಿನ ಮೇಲೆ ಒಂದು ಅಪವಾದಂದ್ರೆ ಕ್ರಿಶ್ಚಿಯನ್ ಸಮುದಾಯದ ಒಂದು ವ್ಯಕ್ತಿಯನ್ನು ನೇಮ ಕಟ್ಟಿಸಿದ್ದಾರಂತೆ. ಬಹುಶಃ ಗಣೇಶ್ ಪಂಬದರು ಇರುವಂತ ಸಂದರ್ಭದಲ್ಲಿ ಕೂಡ ಆತ ನೇಮ ಕಟ್ಟಿದ್ದಾನೆ. ಅಲೆಂಗಡಿ ಒಂದು ಪ್ರದೇಶ, ಅದು ರಕ್ತೇಶ್ವರ ಸಾನ್ನಿಧ್ಯದ್ದು. ಅಲ್ಲಿ ಸಾಧಾರಣ 10-13 ವರ್ಷದಿಂದ ಬಹುಶಃ ಮೊದಲ ನೇಮ, ಹೌದು 7 ವರ್ಷದ ಒಂದು ಮುಂಚೆ ಸಣ್ಣ ಪ್ರಾಯದ ನಾವು ನೋಡಿದಂತ ಅದೊಂದು ಸಾಧಾರಣ ವ್ಯೂಸ್ ಎಲ್ಲಾ ಮಾಧ್ಯಮಗಳಲ್ಲೂ 2 ಲಕ್ಷ ಜನರು ಅದನ್ನು ವೀಕ್ಷಣೆ ಮಾಡಿದ್ದಾರೆ. ನಾನು ಅದನ್ನು ರಿಸರ್ಚ್ ಮಾಡುವಾಗ ಅಷ್ಟು ಲಕ್ಷ ಜನರು ಆ ವ್ಯೂಸ್ ಅನ್ನು ಒಪ್ಪಿದ್ದಾರೆ. ಇಂತ ಈ ಮಗುವಿಗೆ ಮುಂದೆ ಭವಿಷ್ಯತ್ತಿದೆ ಎನ್ನುವಂತ ಒಂದು ಸೂಚನೆ ಆ ಹೊತ್ತಿನಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಸುಶಾಂತ್ ಎನ್ನುವಂತ ಆ ಮಗುವಿಗೆ ಬಹುಶಃ ಈಗ ಒಂದು ಪ್ರಸ್ತುತ ಮಾಧ್ಯಮದಲ್ಲಿ ಅವನ ತೆಲುಗು ಮತ್ತು ಬೆಳಗು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಯಾವ ಪಿಟ್ಟಿ ಅಂತ ಅಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಬಂಟ ನೇಮಕ್ಕೆ ಕಟ್ಟುವಂತ ಒಂದು ವ್ಯಕ್ತಿ ಇದ್ರೆ ಅದು ಸಾಧಾರಣ ನಮ್ಮ ಪಿಟ್ಟಿ ಗಣೇಶ್ ಅಂತ, ಅದು ಗಂಧಕಾಡಿನ ತುಂಬಾ ಹೆಸರುವಾಸಿಯಾದಂತ ಒಂದು ಕ್ಷೇತ್ರದ ಒಂದು ಸೇವೆ ಮಾಡುವಂತಹ ಒಂದು ವರ್ಚಸ್ಸು ಮತ್ತು ಅವರದೇ ಆದಂತಹ ಒಂದು ಗಂಭೀರತೆ ಮತ್ತೆ ಬಂಟರ ಒಂದು ಸೇವೆ ಮಾಡುವಂತ ಆ ಬಂಟ ನೇಮದಲ್ಲಿ ವಿಶೇಷವಾಗಿ ಕೀರ್ತಿಯಾದ. ತದನಂತರ ಅದನ್ನು ಉಳಿಸಿಕೊಳ್ಳುವಂತ ಒಂದು ಸುಶಾಂತ್ ಬಹುಶಃ ನಾನು ಈಗ ಮಾಧ್ಯಮದಲ್ಲಿ ನೋಡುವಂತ ಒಂದು ಬೇಡಿಕೆ ಇರುವಂತ ಒಂದು ಸಣ್ಣ ಪ್ರಾಯದ ಹುಡುಗನಾದ್ರೂ ಕೂಡ ಒಂದು ಬೇಡಿಕೆ ಇರುವಂತ ಒಂದು ವ್ಯಕ್ತಿತ್ವ ಅವನು. ಆದ್ರಿಂದ ಎಲ್ಲರೂ ಅವನ ಮೇಲೆ ಒಂದು ಪ್ರೀತಿ ಮತ್ತು ವಿಶ್ವಾಸ ಇಟ್ಟು ನಿನ್ನ ತಂದೆ ಕೂಡ ಇಂಥ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ. ಬಹುಶಃ ಗಣೇಶ್ ಪಂಬರ ಜೊತೆಯಲ್ಲಿ ಮಾತ್ರ ಮೊನ್ನೆ ಒಂದು ಮೂಡೂರಲ್ಲಿ ಒಂದು ಅವಕಾಶ ಅವನಿಗೆ ಅವರು ಕೊಟ್ಟರು ಕಾಣ್ಬೇಕು. ಬಹುಶಃ ಆ ನೇಮ ಸಂದರ್ಭದಲ್ಲಿ ಅವರು ಸೇವೆ ಮಾಡುವಾಗ ಇಂಥ ಒಂದು ಅಪವಾದಗಳು ಬರ್ತದೆ ಅಂತ ಎನ್ನುವಂತ ಸೂಚನೆ ಅವರಿಗೆ ಮೊದಲೇ ಇರಲಿಲ್ಲ ಅಂತ ಕಾಣ್ಬೇಕು. ಬಂದ ನಂತರ ಅವರಿಗೆ ಉತ್ತರ ಕೊಡ್ಬೇಕಾಗ್ತದೆ ಈ ರೀತಿಯಲ್ಲಿ. ಆದ್ರಿಂದ ಸುಶಾಂತ್ ಎನ್ನುವಂತ ಬಹುಶಃ ಬೇರೆ ಬೇರೆ ದೊಡ್ಡ ಕಲಾವಿದರ ಜೊತೆಯಲ್ಲಿ ಕೂಡ ಸೇವೆ ಮಾಡ್ತಾ ಇದ್ದಾನೆ. ಮುಂದೆ ಅದನ್ನು ಮಾಡುವಂತ ಅವನಿಗೆ ಬಿಟ್ಟದ್ದು. ಬಹುಶಃ ಯಾಕಂದ್ರೆ ಇಂತಹ ಸಂದರ್ಭೋಚಿತವಾದಂತ ಒಂದು ಅಪವಾದವನ್ನು ತೆಗೆದುಕೊಳ್ಳುವಾಗ ಒಂದು ದೇವಾಲಯದ ಕೊಡಿಯಡಿಯಲ್ಲಿ ಬಹುಶಃ ಅದನ್ನ ನಮ್ಮ ಹಿರಿಯರು ಮಾಡಿಕೊಂಡು ಯಾವ ಕಸವನ್ನು ಮುಂದುವರಿಸಿಕೊಂಡು ತಂದೆಯವರು ಮಾಡಿಕೊಂಡು ಹೋಗಿದ್ದಾರೆ, ಅದನ್ನು ಪ್ರಸ್ತುತ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಎನ್ನುವಂಥದ್ದು ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಅದೊಂದು ವಿಶೇಷವಾದಂತಹ ಒಂದು ಕಾಲಯೋಗ. ಬಹುಶಃ ಪ್ರಸ್ತುತ ಮಾಧ್ಯಮದಲ್ಲಿ ಬೇರೆ ಬೇರೆ ವಿಚಾರಗಳು ಬಹುಶಃ ನಮ್ಮ ಸಮುದಾಯದಲ್ಲಿ ಮತ್ತೆ ನಮ್ಮ ಸಮಾಜದಲ್ಲಿ ಇಂಥ ಅಪವಾದಗಳನ್ನು ಕೇಳಿ ಮತ್ತೆ ಸಮುದಾಯವನ್ನು ಬಿಟ್ಟು ಹೋದಂತ ಕೆಲವು
ನಮಗೆ ಮಾಧ್ಯಮವಾಗಿ ಕಾಣ್ತಾ ಇದೆ. ಬಹುಶಃ ಸಮಾಜದ ಗೌರವವನ್ನು ಮತ್ತೆ ದೈವಾರಾಧನೆಯ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಶಿಸ್ತುಬದ್ಧವಾಗಿ ನಾನು ಈ ಧರ್ಮಕ್ಕೆ ಮತ್ತು ಈ ದೇವಾರಾಧನೆ ಪರಂಪರೆಗೆ ಚ್ಯುತಿ ಬಾರದಾಗಿ ನಾನು ನಡೆಯುತ್ತೇನೆ ಎನ್ನುವಂಥದ್ದು ಅವನಲ್ಲಿ ಇರುವಂತಹ ಒಂದು ಕಾಳಜಿ ಉಂಟು ಮಾಡಿ ಅದಕ್ಕೆ ನಾವು ತಲೆ ತಗ್ಗಿಸಬೇಕಾಗ್ತದೆ. ಅವರಿಗೆ ಇದೆ. ಆದ್ರಿಂದ ಅದನ್ನು ಸಮಾಜಕ್ಕೆ ಬಿಟ್ಟಂತ ವಿಚಾರ. ಯಾವುದು ಅವನನ್ನು ನೇಮ ಕಟ್ಟಿಸುವಂತದ್ದು ಮತ್ತೆ ಅವನನ್ನು ಮುನ್ನಡೆಸುವಂತದ್ದು ಮತ್ತೆ ಅದನ್ನು ಸಂಪೂರ್ಣ ದೇವಾರಾಧನೆಗೆ ತನ್ನ ಶರೀರವನ್ನು ತ್ಯಾಗ ಮಾಡಿದ್ದಾರೆ. ಬಹುಶಃ ಈ ಕಾಲಘಟ್ಟದಲ್ಲಿ ಅವರಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ದೇವಾರಾಧನೆ ಬಳಿಯಲ್ಲಿ ಅವನ ಒಂದು ಬಣ್ಣ ಹಾಕಿದ ನಂತರ ಎಲ್ಲ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಅದರಿಂದ ಇವತ್ತಿನಲ್ಲಿ ಅವರಿಗೆ ಏನು ಮಾತಾಡ್ಬೇಕು, ಏನು ಉತ್ತರ ಕೊಡ್ಬೇಕಂತ ಅವನ ಒಂದು ಮುಗ್ಧತೆಯಲ್ಲಿ ಅವನಿಗೆ ಕಾಣ್ತಾ ಇದೆ. ಆದ್ರಿಂದ ಬಹುಶಃ ಸಮಾಜ ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕು. ಆದ್ರಿಂದ ನಮ್ಮೊಳಗಿರುವಂತ ಕೆಲವು ಜಿಜ್ಞಾಸೆಗಳು, ಬಹುಶಃ ನಮ್ಮ ಸಮಾಜದಲ್ಲಿ ಇರುವಂತ ಜಿಜ್ಞಾಸೆಗಳನ್ನು ಮಾಧ್ಯಮದ ಮುಂದೆ ಇಟ್ಟುಕೊಂಡು ಅದನ್ನು ಚರ್ಚಿಸುವುದು ಸರಿಯಲ್ಲ. ಆದ್ರಿಂದ ಅದು ನಮ್ಮ ಒಳಗೆ ಇರುವಂತ ಚರ್ಚೆಗೆ ಅವಕಾಶ. ಅದಕ್ಕೊಂದು ಬೇರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋಣ. ಅದಕ್ಕೆ ಬೇರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಸಿ ಆ ಕೊಡುಗೆಗೆ ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥದ್ದು ನಾವೇ ಚರ್ಚಿಸಿ ಅದಕ್ಕೆ ಒಂದು ಉತ್ತರವನ್ನು. ಯಾಕಂದ್ರೆ ಪ್ರಸ್ತುತ ಬೇರೆ ಬೇರೆ ಅವರು ಹೇಳುವಂತ ಹೇಳಿಕೆಯಲ್ಲಿ ಬಾಕಿ ಸಮಾಜದವರು ಸರಿ ಇದ್ದಾರೆ, ಪಂಪದರ ಸಮಾಜ ಸರಿ ಇಲ್ಲ ಎನ್ನುವಂತ ಹೇಳಿಕೆ ಕೂಡ ನಾನು ನೋಡಿದ್ದೇನೆ. ಆದ್ರಿಂದ ಪಂಪದರ ಎನ್ನುವಂತ ವರ್ಚಸ್ಸನ್ನು ಮತ್ತೆ ಅದರದಾದಂತ ಕಟ್ಟು ಪದ್ಧತಿಗಳನ್ನು ಮತ್ತೆ ಅದರದಾದಂತ ಗೌರವವನ್ನು ಎಲ್ಲೂ ನಾವು ಕಳ್ಕೊಳ್ತಿಲ್ಲ. ಈ ಮುಂಚೆ ಕೂಡ ನಮ್ಮಲ್ಲಿ ಕೊರತೆ ಇರಬಹುದು, ಬಡತನ ಇರಬಹುದು, ಮತ್ತೆ ಸಮಸ್ಯೆಗಳು ಇರಬಹುದು. ಆ ಸಮಸ್ಯೆಗಳನ್ನು ಎಲ್ಲರೂ ಮಾಧ್ಯಮದ ಮುಂದೆ ಎಲ್ಲರೂ ಜನರ ಮುಂದೆ ನಾವು ಇಟ್ಟು ಅದನ್ನು ಎಲ್ಲಿ ಸರಿ ಮಾಡಬೇಕು. ಯಾಕಂದ್ರೆ ಈ ಮಾಗನೆ, ಸೀಮೆ, ಗ್ರಾಮ, ಕುಟುಂಬ ಪದ್ಧತಿಯಲ್ಲೂ ಎಷ್ಟೋ ದೊಡ್ಡ ನ್ಯಾಯಗಳಿದ್ರು ಅದನ್ನು ಪರಿಹರಿಸುವಂತ ಶಕ್ತಿ, ಸಾಮರ್ಥ್ಯ ಮತ್ತೆ ವಿಶೇಷವಾದಂತಹ ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ಆದ್ರಿಂದ ಅದರಲ್ಲಿ ವಿಶೇಷವಾದಂತ ಒಂದು ಗೌರವ ಪಂಬದ ಸಮಾಜಕ್ಕಿದೆ. ಆದ್ರಿಂದ ಎಲ್ಲೂ ನಮ್ಮ ನ್ಯಾಯಗಳನ್ನು ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳು ಯಾರು ಉಂಟು ಅದನ್ನು ನಮ್ಮ சுருத்தாது என் துருட்டு பார்த்திருவேன். ಶುರುವಾದ ನಮ್ಮ ದೈವ ದೇವರನ್ನು ಸ್ಮರಣೆ ಮಾಡ್ತೊಂದು ನಮ್ಮ ಚಾನಲ್ ದಕ್ಲಿಗೆ ಮಾತ ನಿಕ್ಲಿಗೆ ನಮಸ್ಕಾರ ಮಾಡ್ತೊಂದು ನಮ್ಮ ದೈವಾರಾಧನದ ಕಟ್ಟುಪಾಡಡೆ ಉಂಡು, ದೈವನ ಕಟ್ಟಡೆ ಉಂಡು. ಅಂಕೋಳ ಗಡಿ ಹಿಡಿದು ರಾಮೇಶ್ವರ ಗಡಿ ಹಿಡಿದು ನೀಲೇಶ್ವರ ಗಡಿ ಹಿಡಿದು ಅಂಚ ನಮ್ಮ ಈ ತುಳುನಾಡದ ನೆಟ್ಟೆ ನಮ್ಮ ನಾಗಾರಾಧನೆ ಮಂಕುವ, ದೈವಾರಾಧನೆ ಮಂಕುವ ಮಾತ ಬೇತೆ ಬೇತೆ ದೈವ ದೇವರನ್ನು ಮಾತ ನಮ್ಮ ಎಡ್ಡೆ ರೀತಿಗೆ ಬಾರಿ ಪುರ್ನುಡು ವಿಜೃಂಭಣೆ ನಮ್ಮ ಮಾತ ಎಂಕುಲು ಈ ಪಂಬದ ಸಮುದಾಯದಕ್ಲು ರಾಜಂದೆ ಯೋಗು ಚಾಕಿರಿ ಮಾಡ್ತದೆ ಈ ಮಾತ ನಡತೊಂದು ಬೈದ ಎಂಕಲ ಹಿರಿಯಾಗ್ಲು ವಾರಿ ತಿರು ನಡಪೋಡು ಎಂಚ ದಾನೆ ದಾಯ್ತ ಅನ್ಕೊಂಡ ಆ ಮಾರ್ಗದರ್ಶನ ಎಂಕುಲಿಗೆ ಕೊಡ್ತೀರಿ. ಎಂಕಲ ಅಜ್ಜೇರ ಎಂಕಲ ಅಮ್ಮೆರ ಇನಿ ಎಂಕುಲ ಈ ಸ್ಥಿತಿಗತಿ ಎಂಕುಲು ಬಾರಿ ಓಳ್ಳ ಅಚ್ಚಿಕಟ್ಟಾದು ಸೀಮೆ, ಗ್ರಾಮ, ಮಾಗಣೆ, ಊರು ನಿರ್ಮಾತ ಬಾರಿ ದೈವದ ಕೊಡಿಯದಿಟ್ಟು ಬಾರಿ ಪೊರ್ಲುಡು ಇನಿ ಮುಟ್ಟ ಒಂಜಿ ಚುತ್ತಿ ಬರಂದ ಲೆಕ್ಕನೆ ಹಿರಿಯಾಕ್ಲು ಪಾಡ್ನಂಚಿತನ ಆ ಮಾರ್ಗದರ್ಶನ ಪ್ರಕಾರ ಎಂಕುಲು ನಡತೊಂದು ಬೈತ ಐಕ್ಯ ಎಂಕ್ಲೆಗೆ ಮುರಣಿ ಒಂಜಿ ಮಾಧ್ಯಮ ಮೂಲಕ ಬಾರಿ ಮನಸ್ಸು ಒಂಜಿ ಬೇನೆ ಅಪ್ಪನ ರೀತಿಡ್ ಒಂಜಿ ಇಂದು ಬೈದು ಅವು ಎಂಕ್ಲೆಗೆ ಮಾತೆರೆಗ್ಲೆ ಎಂಕ್ಲ ಸಮಾಜ ಅಂದತ್ತು ನಮ್ಮ ಎಂಕ್ಲ ನೆಟ್ಟು ದೈವಾರಾಧನೆದ ಚಾಕಿರಿ ಮಾಡ್ಕೊಳಕ್ಲೆ ಮೂಜಿ ಸಮುದಾಯದ ಕುಳ್ಳೇರು, ಪಂಬದೇರು, ಪರವೇರು, ನಲಿಕೆದ ಕುಳ ಇಂದು ಮಾತೆರೆಗಳ ಪಾಲ್ಪಟ್ಟು ನೆಟ್ಟು ಅಂಚ ಅದು ಕೂಡ ನೆತ್ತೆ ಚ್ಯುತಿ ಮಲ್ತೆ ನೋಡ್ಲೇರು. ಈ ಚ್ಯುತಿ ಮಲ್ತೆ ನಾವು ಎಂಕ್ಲೆಗೆ ಮಾತೆರೆಗಳ ನೆತ್ತ ಬೇನೆ ಉಂಟು ಅಂಚ ಅದು ಕೂಡ ಎಂಕ್ಲು ಓಲ್ಲ ದೈವದ ಕೊಡಿಯದಿಟ್ಟು ಕೋರ್ಟುಡು ಕಚೇರಿಡು ಮಾತ ಮುಖ್ಯಾಂದನ ವಿಚಾರ ದೈವದ ಕೊಡಿಯದಿಟ್ಟು ಇನ್ನು ಮುಗಿತದನ ಮಸ್ತ್ ಹಿನ್ನೆಲೆ ಉಂಟು. ಒಂಜಿ ಇತೆಯನ್ನ ಬಾವೇರು ಬಣ್ಣೀರು ಮಾತಾ ಸಮುದಾಯದಕ್ಲ ಸೇರ್ತು ಆಪಣಂಚಿತನ ಕಟ್ಟುಪಾಡು ಕೆಲವು ಜಾಗೆಲೆಡು ಎಂಕಲ ಉದ್ಯಾವರ ಅರಸು ಮಂಜುಷ್ಣ ಕ್ಷೇತ್ರಗಳು ಆ ರೀತಿ ಗಡಬಂಡಿರು ದೈವಳು ಅರಸು ಮಂಜುಷ್ಣಾರು ಜಮಾತದ ಪಳ್ಳಿಗೆ ಹೋದು ಭೇಟಿ ಕೊರ್ಪುನಂಚಿತರ ಕಟ್ಟುಂಡು ಐದು ಪಕ್ಕ
ಅಕ್ಕಳಿಗೆ ಆ ಜೋಡು ಕಟ್ಟೆ ಸಿಂಹಾಸನದ ಕಟ್ಟೆಯಲ್ಲಿ ಬತ್ತದ ಅಕ್ಲ ಜಮಾತದ ಅಕ್ಲಿ ಬತ್ತದು ಕುಳ್ಳು ಅಕ್ಲೇನು ದೆಯ್ಯೋಳು ಲೆಪ್ಪೋಡು ಅಂಚನೆ ಬೇತೆ ಬೇತೆ ಜಾಗಿಡಿ ಬೇತೆ ಬೇತೆ ಆ ಗೌರವದ ಸ್ಥಾನಮಾನದ ಮರ್ಯಾದೆ ಮಾತೆರೆಗಳ ಉಂಟು ಎಂಗ್ಲಿಗೆ ಇತ್ತದಾದ ಮನಸ್ಸು ಗೊಂಚೂರು ಬೇಜಾರಾಗಿದ್ದಾದ ಅಂತ ಕೇಳಿದಾಗ ಈ ಸುಶಾಂತ ಪಮ್ಮದೆ ಮೀ ಎಂಕನ ಪದವಿನಂಗಡಿ ಪಿಟ್ಟಿ ಗಣೇಶನ ಮಗೆ ಮೇನ ಪುಪ್ಪಲ ಬಾರಿ ಮಲ್ಲ ಬಂಟಾಗ ಕಟ್ಟದು ಎಂಕನ ಮಾತ ಮಲಮಲ್ಲ ಪಮ್ಮದ ಸಮುದಾಯದ ಒಟ್ಟಿಗೆ ಮಾತ ಕಲಾವಿದರನ್ನ ಒಟ್ಟಿಗೆ ಬಾರಿ ಮಲ್ಲ ಬಂಟಾಗಿ ಕಟ್ಟದು ಕುದಾರೆ ಕೀರ್ತಿನಿ ದೇತೋ ಪಡೆ ಒಂದು ವೈದ್ಯನ ಅಂಚಿತ್ತನ ಮೀ ಸುಶಾಂತ ಪಮ್ಮದನ ಪೊಪ್ಪ ಅವೇ ఆయన ಪೊಪ್ಪನ ಇನಿ ಆ ದೇವರನ ಪಾದ ಸೇರ್ದು ಹೋತಿರಾರು ಆರ್ನ ಬಂಜಿಡ್ದು ಬತ್ತನ ಅಂಚಿತ್ತನ ಈ ಸುಶಾಂತ್ ಪಂಬದೆ ಇಂಗೆ ಕಾಲಿ ಮುರಣಿ ಯಾನು ಬೋಳೂರ್ದ ಬಂಡಿ ಜಾತ್ರೆ ಇನ್ನೊಂದು ಬಂಟ ಕಟ್ಟಾದಿನಿ ಇಂಗೇನ ಬಾಕಿ ದಿಕ್ಕದ ನೇಮ ತೂದು ಯಾನಂಬಿ ಎಡ್ಡೆ ಮಲ್ಪೆ ಬಾರಿ ಪೊರ್ಲು ಮಲ್ಪೆ ಬರಂತ ವಿಚಾರಣೆ ಯಾನು ಬಂಟಾಗಿ ಜಾರದಾಗಿ ಯಾನು ಕಟ್ಟದೆ ಬಂಟಾಗಿ ಸುಶಾಂತ್ ಪಂಬದನ ಕಟ್ಟದೆ ಆ ಕೊಡಿಯಲಿಟ್ಟು ಹೂವೆ ಒಂಜಿ ಚುಟ್ಟಿಯ ಹೂವೆ ಒಂಜಿ ಅಡಚಲನ ದಾಲಾಪಿಜಿ ಬಾರಿ ಶೋಕದ ನೇಮ ನಿಕ್ಲ ಮಾತ ವಿಡಿಯೋ ಕೂತಾರ ಅಂಚಾದು ಪುನಗ ಎಂಕುಲು ದಾಯಿ ನೇನೆ ಈ ವೇದಿಕದ ಮಿತ್ತ ದೀತ ಅಂದ್ಗೆಲ್ಲ ಎಂಕ್ಲೆಗೆ ಇಡೀ ಸಮಾಜಕ್ಕೆ ಬಾರಿ ಬೇಜಾರಾದ ಮೀ ಕ್ರಿಶ್ಚಿಯನ್ ಸಮುದಾಯದ ಗಣೇಶ ಪಂಬಾದಿ ಕಂತದ ನೇಮ ಕಟ್ಟದಿ ಎಂಕ್ಲೆಗೆ ಕಾಲಿ ಬಾಯಿಡು ಪಡ್ಕುಡಿ ಅತ್ತು ಎಂಕ್ಲೆಗೆ ಪೂರ ದಾಖಲಾತಿ ಮಾತ ಆಯನ ಪೂರಾ ದಾಖಲಾತಿ ಮಾತವು ನೆಟ್ಟು ಸರಕಾರದ ಸೀಲ್ ಬಾರ್ದು ಕೊಡ್ತೀರಿ ಐ ಪಂಬದ ಸಮುದಾಯ ಐ SC ಏನು ಪನ್ಪುಣ ಪೂರ ಎಂಕ್ಲೆಗೆ ದಾಖಲಾತಿ ಕೈಟ್ ಬತ್ತದು ಎಂಕ್ಲೊಂದು ಪಾತೆರು ಅಂಚಾದ ಪುನಗ ಈ ಆಯ್ನಂಚಿತ್ತನ ಬೇನೆ ನಿಖಲ್ ಯಾನ್ ಮಸ್ತ್ ಕೋಡಿಡು ನೇಮ ಕಟ್ಟೊಂದುಲ್ಲೆ ದಯನಿಗೆಲ್ಲಗ ಎಂಕ್ಲ ಎನ್ನ ವಾಸ್ತವ್ಯ ಚಿಪ್ಪಾರು ಬಾಯಾರು ಗಡಿ ಪ್ರದೇಶ ಕೇರಳ ಅಂಡಲ ಈ ಕರ್ನಾಟಕ ಭಾಗಗಳು ಸುಮಾರು ಜಾಗೆಲ್ಲ ಎಂಕ್ಲೆಗೆ ಆ ಕಲಶ ಮುದ್ರಣ ಧಾರಣೆ ಪಾಡ್ದು ಈ ಬಳೆ ಪಾಡ್ದು ಎಂಕ್ಲೆಗೆ ಮಾತ ಮಸ್ತ್ ದಿಕ್ಕಡು ಅಜಾಲು ನೇಮ ಸೀಮೆ ಮಾಗನೆಡು ಮಾತ ಮಲ್ಲ ಮಲ್ಲ ಗುತ್ತುದಾಕ್ಲೆ ಸೇರ್ದು ಎಂಕ್ಲೆಗೆ ನೇಮ ಕಟ್ಟಬೇಕು ಎಂಕ್ಲೆಗೆ ಮಸ್ತ್ ಮರ್ಯಾದೆ ಉಂಟು ಇಂದು ಎಂಕ್ಲೆಗೆ ಮಾತ ತಿಕ್ಕಡ್ಲ ಎಂಕ್ಲೆಗೆ ಒಂಜಿ ಅಪಚಾರದ ಲೆಕ್ಕ ಆತು ಈ ಇಂಚೆತ್ತಿನ ಅಪಚಾರ ನನ್ನ ಮಿತ್ತಿಗೆ ಬರಿಯರೆ ಬಲ್ಲಿ ಇಂದು ಎನ್ನ ಬಾವಿ ಬಳ್ಳೆಕಣೆ ನೇನೆ ಎಂಕಲ ಉಳಾಯ್ದ ದಾದಾಂಡಲ ಒಂಜಿ ಭಿನ್ನಾಭಿಪ್ರಾಯത്തിന് ಎಂಕ್ಲೊಂಜಿ ಕುಳಿದು ಬಾತಿರ್ದು ಎಂಕ್ಲೊಂಜಿ ನೆಕ್ ತೀರ್ಮಾನ ತೆಕ್ಕೊಂಡು ನೀನು ಈಡೆ ಮುಟ್ಟ ಕಣವುಡು ಪನ್ಪುಣ ಅಗತ್ಯ ಇಚ್ಚಾಡು ಅಂಚಾದ ಪುನಗ ಹೆಚ್ಚಿಗೆ ದಾಲ ಯಾನ್ ನೆಟ್ಟು ಪಣಿಯರ ಇಚ್ಛ ಪಡಚುಜಿ ಎಂಕುಲು ನನಾತ್ ಎಡ್ಡೆ ರೀತಿಡು ದೈವ ದೇವರನ ಚಾಕಿರಿ ನನ್ನ ಮಾತ ನನಾತ್ ಎಡ್ಡೆ ರೀತಿಡು ಆವಡು ಎಡ್ಡೆ ರೀತಿಡು ಪೊರ್ಕೊಡು ನಡಪಡು ನನಾತ್ ನಮ್ಮ ಪೀಳಿಗೆಗೆ ದಾಯನಿಗೆನ್ನಗೆ ಇಂಕಲ ಪಂಬದ ಸಮುದಾಯ ಬಾರಿ ಕಡಿಮೆ ಜನ ಮಾತ ಕಲ್ತದ ಅಕ್ಲಾಕ್ಲ ಉದ್ಯೋಗಡ ಅಕ್ಲಾಕ್ಲ ಬೇರೆಡ ಪೂಂದುಳೇರು ಈ ಎಂಕಲ ಕುಲ ಕಸುಬು ಏರ್ಲ ಬರ್ಪುಜೇರು ಬಾರಿ ಕಡಿಮೆ ಅಂಚಾದ ಪುನಗ ನನದ ಪೀಳಿಗೆದ ಜೋಕ್ಲೆಗೆ ಈ ಕುಲಕಸುಬುನ ಮಾತ ಕಲ್ಪ ಒಂದು ಈ ಕುಲಕಸುಬು ಒರಿಯೋಡು ನಮ್ಮ ತಲತಲಾಂತರೋಡು ಒಂದು ನಡಪಡು ದೇವರ ಆರಾಧನೆ ಒರಿಯೋಡು ಒಂದು ಕಂಡೊಂದು ನಿಕ್ಲೆಗೆ ಮಾತೆರೆಗಳ ಸೊಲ್ಮೆ ಸಂದ ಒಂದು ಎನ್ನ ರಡ್ಡು ಪಾತೆರು ನೀ ಅನುಂತಾರ ಅಪಪ್ರಚಾರವನ್ನ ನಿಕ್ಕುದುಂಬು ಪೂರ ಬೇತೆ ಪೂರ ಕಟ್ಟಿದೆ ಇದಕ್ಕಿಂತ ಮೊದಲು ಬೇರೆ ಕಡೆಯಲ್ಲೆಲ್ಲ ಸುಶಾಂತ್ ನೇಮ ಕಟ್ಟಿಕೊಂಡಿದ್ದ ಆದ್ರೆ ಅವರ ಈ ಯಾವ ಆರೋಪ ಮಾಡಿದ್ದಾರೆ ಅವರ ಗಂಡನೆ ಈ ಸುಶಾಂತ್ ಬಂಗೇರನ ಅಣ್ಣನನ್ನು ಕರೆದು ಒಂದು ಸೀಮಿತವಾದ ಒಳ್ಳೆ ಕಾರ್ಮಿಕ ಪ್ರದೇಶದಲ್ಲಿ ನೇಮ ಕಟ್ಟಿಸಿದ್ದಾರೆ. ಆವಾಗ ಪ್ರಶ್ನೆ ಗಂಡ ಕಟ್ಟಿಸಿದಾಗ ಇವರು ಪ್ರಶ್ನೆ ಮಾಡ್ಲಿಕ್ಕೆ ಬರಲಿಲ್ಲ. ಆಮೇಲೆ ನಮಗೆ ಯಾಕೆಂದ್ರೆ ಅವರ ಗಂಡ ಕೆಲವು ಸೀಮಿತ ಪ್ರದೇಶದಲ್ಲಿ ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಅನಂತರ ಅದು ಕೆಲವೊಂದು ಅಚಲ ಪದ್ಧತಿಯಲ್ಲಿ ಬಾಕಿ ವಿಚಾರದಲ್ಲಿ ಆ ನೇಮಗಳನ್ನು ಚಿಪ್ಪಾರು ಗಣೇಶ ಪಂಬದ ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಆ ವಿಚಾರದಲ್ಲಿ ಮನಸ್ತಾಪಗೊಂಡು ಈ ಆರೋಪವನ್ನು ಮಾಡಿದ್ರು. ಅನಂತರ ಸುಶಾಂತ್ ಬಂಗೇರನ ಅಣ್ಣ ಖುದ್ದಾಗಿ ಅವರಿಗೆ ಈ ಆರೋಪ ಮಾಡಿದವರಿಗೆ ಕಾಲ್ ಮಾಡಿ ಕೇಳಿದ್ದಾರೆ, ಯಾಕೆ ನನ್ನ ತಮ್ಮನ ಬಗ್ಗೆ ಹೀಗೆ ನೀವು ಮಾಧ್ಯಮದ ಮೂಲಕ ಆರೋಪ ಮಾಡಿದ್ದು? ಅವನ ಬಗ್ಗೆ ನನಗೆ ಯಾವುದೇ ಬೇಜಾರಿಲ್ಲ, ಅವನು ಇದಕ್ಕಿಂತ ಮುಂಚೆಯೂ ನೇಮ ಕಟ್ಟಿದ್ದಾನೆ, ಅದರ ಬಗ್ಗೆ ಇಲ್ಲ. ಆಗ ಇವನಿಗೆ ನಿಮ್ಮ ಗಂಡನೆ ಕರೆದು ನೇಮ ಕಟ್ಟಿಸಿದ್ದಾನೆಲ್ಲ, ಆಗ ನಿಮಗೆ ಪ್ರಶ್ನೆ ಮಾಡಬಹುದಿತ್ತಲ್ಲ ನಿಮ್ಮ ಗಂಡನನ್ನೇ ಅಂತ. ಅದಕ್ಕೆ ಅವರು ಯಾವುದೇ ಉತ್ತರವಿಲ್ಲ. ನನಗೆ
ಈ ಚಿಪ್ಪಾರು ಗಣೇಶ್ ಬೊಮ್ಮದ ಮೇಲೆ ವೈಯಕ್ತಿಕವಾದ ನಮಗೆ ಒಂದು ಕೋಪ ಉಂಟಂತ. ಅದಕ್ಕಾಗಿ ನಾನು ಮಾಧ್ಯಮದ ಮುಖಾಂತರವಾಗಿ ಅವನನ್ನು ತೇಜವಾದ ಮಾಡಲಿಕ್ಕೆ ನನಗೆ ಇದೇ ಸರಿಯಾದ ಮಾರ್ಗ ಅಂತ ನಾನು ಕೈಗೊಂಡದ್ದು. ಮತ್ತೊಂದು ವಿಚಾರ, ಅವ್ರು ಮೊನ್ನೆ ಒಂದು ಹೇಳಿದ್ರು ಮಾಧ್ಯಮದ ಮೂಲಕವೇ, ಗಣೇಶ ಬೊಮ್ಮದರವರ ಅಲಿಯನಲ್ಲಿ ನಾನು ಪ್ರಶ್ನೆ ಮಾಡಿದ್ದೇನೆ ಅಂತ. ಕಾಲ್ ಮಾಡಿದ್ರು ಸರಿ, ಕಾಲ್ ಮಾಡಿ ಅವರು ಬೇರೆ ವಿಷಯದ ಬಗ್ಗೆ ಮಾತನಾಡಿದ್ರು. ಆ ಗಣೇಶ್ ಬೊಮ್ಮದರವರ ಬಗ್ಗೆ ವೈಯಕ್ತಿಕ ಅವರೆಂತ ಇದು ಹೇಳಿದ್ರು ಅದ್ರ ಬಗ್ಗೆ. ಆಗ ನಾನೇ ಕೇಳಿದ್ದು, ಯಾಕೆ ಈ ತರ ನೀವು ಮೊನ್ನೆ ಆ ಗೋಲೂರಿನ ಕಮಿಟಿ ಅವರಿಗೆ ಒಂದು ಕಾಲ್ ಮಾಡಿ ಹೇಳಿದ್ರು. ಅದು ನಾನು ಏನ್ ಬೇಕಾದ್ರೂ ಹೇಳ್ತೇನೆ, ನಿಮ್ಮನ್ನು ಮಂಗಳೂರಿಗೆ ಬಂದು ನೇಮಕಟ್ಟದಾಗಿ ಮಾಡ್ತೇನೆ ಅಂತ ಹೇಳಿದ್ರು. ನಾನು ಯಾವುದೇ ಆಗ ನಾನು ಹೇಳಿದ್ದೆ ಪರವಾಗಿಲ್ಲ, ಅದೇ ಗೋಲೂರಿನ ದೈವಗಳು ನೋಡ್ತಾರೆ ಅಂತ ಹೇಳಿ ನಾನು ಕಾಲ್ ಕಟ್ ಮಾಡಿದ್ದೇನೆ. ಅವರು ನಾನು ಉಡಾಫೆ ಉತ್ತರ ಕೊಟ್ಟಿದ್ದೇನೆ, ನೀವು ಹೆಂಗಸು ಬಂದು ಮುಖಕ್ಕೆ ಅರದಲ ಹಾಕಿ ನೇಮಕರ್ತೀರಾ ಅಂತ ನಾನು ಯಾವುದೇ ಸವಾಲನ್ನು ಅವರಿಗೆ ಹಾಕ್ಲಿಲ್ಲ. ಅಂತ ಸವಾಲು ಹಾಕಿದ್ರೆ ಅವರು ನಾ ಮಾತನಾಡಿದ ಕಾಲ್ ರೆಕಾರ್ಡ್ ಉಂಟಲ್ಲ, ಅದನ್ನು ತೋರಿಸಬಹುದಿತ್ತಲ್ಲ, ಕೇಳಿಸಬಹುದು. ಅವರಲ್ಲಿ ಯಾವುದೇ ದಾಖಲೆಗಳು ಇಲ್ಲದೆ ಅವರು ಈ ಮಾಧ್ಯಮದ ಮುಖಾಂತರ ಬಂದು ನಮ್ಮ ಬಗ್ಗೆ ಒಂದು ತೇಜವಾದ ಮಾಡುದು ಇದು ತಪ್ಪು. ಅವರಿಗೆ ಮೊನ್ನೆ ನೇಮ ಆದದ್ದು, ನೇಮ ಮಾಡಿಸಿದವರಿಗೆ ಸಮಾಧಾನ ಇಲ್ಲ ಅಂತ. ನೇಮ ಆದಲ್ಲಿ ಸಮಾಧಾನ ಇಲ್ಲ ಅಂತ ಯಾವುದೇ ಅಲ್ಲಿ ಗುತ್ತುವರಿಕೆಯವರಾಗ್ಲಿ, ಅಲ್ಲಿ ಸೇರಿದ ಕಮಿಟಿಯವರಾಗ್ಲಿ, ಮಹಿಳಾ ಮಂಡಳಿಯವರಾಗ್ಲಿ ನಮಗೆ ಯಾವುದೇ ತರ ಕಾಲ್ ಮಾಡಿ ಯಾವುದೇ ಹೇಳಿಲ್ಲ. ನೇಮ ಮುಗಿದ ನಂತರ ಆ ಕೊಡಿ ಇಳಿಸುವಲ್ಲಿ ಅವ್ರು ಹೇಳಿದ್ರು, ಇದು ಮೊದಲಿನ ಇದು ಸಾಂಪ್ರದಾಯಿಕವಾಗಿ ಕಟ್ಟುವ, ನೀವು ನೇಮವನ್ನು ಆ ಜಾರಂದಯ ಬಂದ ಆ ದೈವದ ನೇಮವನ್ನು ಕೂಡ ನೋಡಿರ್ಬಹುದು. ಮೊದಲಿನ ರೀತಿಯಲ್ಲಿ ಯಾವ ರೀತಿ ಪರಂಪರೆಯನ್ನು ನಾವು ಉಳಿಸಿಕೊಂಡು ಬಂದಿದ್ದೇವೋ ಅದೇ ರೀತಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಅವರು ಕೂಡ ನಮಗೆ ಸಹ ಈ ರೀತಿ ನೀವು ಒಳ್ಳೆ ರೀತಿ ಮಾಡಿದ್ದು, ನಿಮ್ಮ ನೇಮಗಳು ಆ ದೈವಕ್ಕೆ ಹಾಗೂ ನಮಗೆ ನಾವು ಮಾಡಿಸಿದವರಿಗೆ ನಮಗೆ ತೃಪ್ತಿ ತಂದಿದೆ ಅಂತ ಅವರು ಹೇಳಿದ್ದಾರೆ. ನಿಮ್ಮ ಒತ್ತಾಯ ಏನೀಗ? ಅವ್ರು ಏನ್ ಮಾಡ್ಬೇಕು? ಡಾಕ್ಟರ್ ಗಟ್ಟಿ ನಮ್ಮ ಒತ್ತಾಯ ಯಾವುದೇ ಅವರನ್ನು ಒತ್ತಾಯ ಅಂತಲ್ಲ, ನಮ್ಮ ಸಮಾಜಕ್ಕೆ ಹಾಗೂ ಈಗ ಸುಶಾಂತ್ ಬೊಮ್ಮದ ಮತ್ತು ಚಿಪ್ಪಾರು ಗಣೇಶ ಬೊಮ್ಮದವರು ಅವರ ಮೇಲೆ ಮಾಡಿದಂತ ಆರೋಪಗಳು, ತುಂಬಾ ಆರೋಪಗಳು ಮಾಡಿದ್ದಾರೆ. ಅಂದ್ರೆ ಯಾವುದೇ ಆಧಾರಗಳು ಇಲ್ಲದೆ ಮಾಡಿದಂತ ಆರೋಪಗಳು ಇವು. ಅಂದ್ರೆ ಅವರಲ್ಲಿ ಇದಕ್ಕೆ ಯಾವುದೇ ರೀತಿ ದಾಖಲೆಗಳಾಗ್ಲಿ ಅಥವಾ ಮಾತನಾಡಿದ್ದಕ್ಕೆ ಕಾಲ್ ರೆಕಾರ್ಡ್ ಆಗ್ಲಿ ಅವರಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಾವು ಹಿರಿಯರು ಮಾಡಿದಂತ ಕಟ್ಟುಪಾಡಿನ ಪರಂಪರೆ ನೇಮ ಕಟ್ಟುವ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಇದು 4 ಊರುಗಳಿಗೆ ನಾವು ಹೋಗಿ ಚಾಕರಿ ಮಾಡುವಲ್ಲಿಗೆ ಇನ್ನು ಮುಂದೆ ಮಾಧ್ಯಮಗಳಾಗ್ಲಿ ಅಥವಾ ಅವರಿಗೆ ಬೇರೆ ಯಾವುದೇ ವೈಷಮ್ಯಗಳು ಬಂದು ನಮ್ಮಲ್ಲಿ ನೇರವಾಗಿ ಅಥವಾ ನಮ್ಮ ಜಾತಿ ಸಮುದಾಯ ಇದು ಬೊಮ್ಮದರ ದೈವಾಧಿಕಾರ ಸಂಘ, ನಮ್ಮ ಸಂಘ ಉಂಟು, ಅದಕ್ಕೆ ಬಂದು ಅವರು ದೂರು ಕೊಡಬಹುದಿತ್ತಲ್ಲ. ಇದು ಅದಕ್ಕೆ ಕೂಡ ಇವರು ತಿಳಿಸಲಿಲ್ಲ. ಯಾಕಂದ್ರೆ ನಾವು ಬೊಮ್ಮದ ಅಂತ ಅವರು ಹೇಳಿಕೊಂಡು ಬರ್ತಿದ್ದಾರೆ. ಬೊಮ್ಮದ ಸಮುದಾಯದ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಯಾವುದೇ ವಿಚಾರದಲ್ಲಿ ಅವರು ಬರುವುದಿಲ್ಲ. ಈ ಸುಶಾಂತ್ ಬೊಮ್ಮದರವರ ಅವರ ತಾಯಿ ಆಗ್ಲಿ ಅವರ ಫ್ಯಾಮಿಲಿ ಎಲ್ಲರೂ ಬಂದು ಬೊಮ್ಮದರ ಈ ಗೂಡುಗಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ನಾವು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಆರೋಪ ಮಾಡುವವರು ನಮ್ಮ ಬೊಮ್ಮದರ ಸಮುದಾಯದವರಿಗೆ ಇವರ ಹೆಸರೇ ಗೊತ್ತಿಲ್ಲ, ಕೆಲವರಿಗೆ ಅವರ ಮುಖ ಪರಿಚಯವೇ ಇಲ್ಲ. ಹಾಗಾಗಿ ನಾವು ಅವರನ್ನು ನಾವು ಮಾಡಿಕೊಂಡು ಬರುವಂತ ನೇಮದ ಕಟ್ಟುಪಾಡಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗಳು ಬರಬಾರದು ಅಂತ ಇದಕ್ಕೆ ನಾವೊಂದು ಸ್ಪಷ್ಟೀಕರಣ ನೀಡಲಿಕ್ಕೆ ಇದು. ಈಗ ಅವರಿಂದ ಕ್ಷಮೆ ಕೇಳಿಸಿದ್ರೆ ಹೇಗೆ? ಮತ್ತೆ ಅವರು ಇನ್ನೊಂದು ಹೇಳಿದ್ರು, ಅವರು ನ್ಯಾಯಾಲಯದ ಮೊರೆ ಹೋಗ್ತೇವೆ, ಕಾನೂನಿನ ಮೊರೆ ಹೋಗ್ತೇವೆ. ಅವರು ಕಾನೂನಿನ ಮೂಲಕ ಹೋಗ್ಬೇಕಾದ್ರೆ ಅವರಿಗೆ ಆಧಾರಗಳು ಬೇಕು. ಆಧಾರಗಳು ನಮ್ಮ ಹತ್ರ. ಅವರು ಕಾನೂನಿನ ಮೂಲಕ ಹೋದ್ರೆ ನಾವು ಸಹ ಅದಕ್ಕೆ ಬದ್ಧರಿದ್ದೇವೆ. ನಮ್ಮಲ್ಲಿ ಇವರ ಸುಶಾಂತ್ ಬೊಮ್ಮದರವರು ಅದಕ್ಕೆ ಬೇಕಾದ ಈಗ ಅವರಿಗೆ ಆದಂತ ಆರೋಪದ ಮೇಲೆ ಅದಕ್ಕೆ ತೀರ್ಮಾನಗಳು ಅವರು ತಗೊಳ್ತಾರೆ. ಅವರ ತಾಯಿ ಆಗ್ಲಿ ಅವರು ಎಲ್ಲ ನಾವು ತಗೊಳ್ತೇವೆ. ಹಾಗೂ ನಮ್ಮ ಬೊಮ್ಮದರ ಬಗ್ಗೆ ಅವ್ರು ಬಂದು ದೂರು ಕೊಡ್ಬಹುದಿತ್ತಲ್ಲ. ಹಾಗೆ ಪತ್ರಿಕಾಗೋಷ್ಠಿ ಮಾಡಿದ್ರೆ ನಿಮ್ಮ ಸಂಘಕ್ಕೆ
ನಿಮ್ಮ ಸಂಘಕ್ಕೆ ಏನಾದ್ರು ದೂರು ಕೊಟ್ಟಿದ್ದೀರಾ ಅವ್ರ ಬಗ್ಗೆ? ಹಾ, ಸಂಘಕ್ಕೆ ನಾವು ದೂರು ಕೊಟ್ಟಿದ್ದೇವೆ. ಅವರ ಸುಶಾಂತ್ ಬಂಗೇರ ಅವರ ತಾಯಿ ಸುಶಾಂತ್ ಬಂಗೇರ ಇವರು ಹೋಗಿ ಸಂಘದಲ್ಲಿ ಈಗ ಸುಶಾಂತ್ ಬಗ್ಗೆ ತಾಯಿ ಸಂಘದಲ್ಲಿ ಮೆಂಬರ್ ಮೆಂಬರ್ ಸಂಘದಲ್ಲಿ ಮೆಂಬರ್ ನಮ್ಮ ಕಮಿಟಿ ಸಂಘ ಸಂಘದಲ್ಲಿ ಸಂಘ ಅಂದ್ರೆ ನಮ್ಮದ್ರಲ್ಲಿ ಅದು ಕಮಿಟಿ ಇರುದು, ಮತ್ತೆಲ್ಲರೂ ಸದಸ್ಯರು. ಹಾ, ಸದಸ್ಯರಾಗಿ ಅವರು ಸಂಘದ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಪಾಲ್ಗೊಳ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮಲ್ಲಿ ಜಾತಿ ಪದ್ಧತಿ ಬಂದಾಗ ಬರೋದ್ರಿಂದ ಅಳಿಯಕಟ್ಟಿಗೆ ಇವರು ಅನ್ವಯಿಸ, ಯಾಕೆಂದ್ರೆ ಬೇರೆ ಜಾತಿಯಿಂದ ಬಂದಿದೆ. ಹಾಗಿದ್ದು ನಿಮ್ಮ ಸಂಘದಲ್ಲಿ ಸದಸ್ಯತರ ಅವ್ರಿಗೆ ಅಲ್ಲ ಮೇಡಮ್, ಈಗ ಜಾತಿ ಅಂತ ನೀವು ಹೇಳ್ತೀರಲ್ವಾ, ಜಾತಿ ಅಂತ ನೀವು ಹೇಳ್ತೀರಲ್ವಾ, ಯಾವ ಜಾತಿಗೆ ದೇವಸ್ಥಾನಕ್ಕೆ ಚರ್ಚಿಗೆ ಎಲ್ಲ ದೇವರಿಗೆ ಸ್ವಲ್ಪ ಮುಗಿತಾರಲ್ವಾ, ಅದೇ ಜಾತಿ ಇದೇ ಜಾತಿ ಅಂತ ಹೋಗ್ಬೇಕಂತ ನೀವು ಸದಸ್ಯರಾಗಿದ್ದೀರಾ? ಅದರಲ್ಲಿ ಸದಸ್ಯತಾನೇ ಇಲ್ಲ, ಅದು ಪಂಬದಾನ ಒಂದು ಒಕ್ಕೂಟ ಸಂಘ, ಜಾತಿ ಸಮುದಾಯ. ಅದೇ ಪಂಬದರ ಸಂಘದಲ್ಲಿ ಈಗ ನಾವು ಮೊದಲು ಪ್ರೋಗ್ರಾಮ್ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ನಾನು ಕಲಿಸ್ಕೊಡ್ತಿದ್ದೆ, ನಾವು ಸಹ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅಲ್ಲಿ ಭಜನೆ ಎಂತಾದ್ರೂ ಗೊತ್ತಾಯ್ತು ಸಂಘದಾಗಿದ್ದೆ ಅಂತೆ. ಪ್ರಸ್ತುತ ಸಂಘಕ್ಕೆ ಸಂಘದಾದಂತ ಒಂದು ನಿಬಂಧನೆಗಳು ಮತ್ತು ನಡವಳಿಕೆಗಳಿದೆ. ಬಹುಶಃ ಅದು ಸಮಾಜದ ವಿಶೇಷವಾದಂತ ಒಂದು ಕಮಿಟಿ ಬದಲಾವಣೆ ಆಗುವಂತ ಒಂದು ಹೊತ್ತಿನಲ್ಲಿ ಸಂಘದ ಇಡೀ ಸಮಾಜದ ಎಷ್ಟು ಮಂದಿ ಸೇರ್ತಾರೋ ಅವರೊಂದು ಸದಸ್ಯತ್ವವನ್ನು ಸ್ವೀಕಾರ ಮಾಡುವಂತ ಒಂದು ಪದ್ಧತಿ ಇದೆ ನಮ್ಮ ಸಂಘದಲ್ಲಿ ಕೂಡ. ಬಹುಶಃ ಕೆಲವೊಂದು ಪದ್ಧತಿಗಳ ನಿಬಂಧನೆ ಅಂದ್ರೆ ನಮಗೆ ಪ್ರಸ್ತುತ ದಾಖಲೆ ಇರುವಂತದ್ದು ಒಂದು ಅಲ್ಲಿಯ ಕಟ್ಟು ಮತ್ತು ಮಕ್ಕಳ ಕಟ್ಟನ್ನು ನೋಡಿ ಅಲ್ಲಿ ನಮ್ಮ ಸದಸ್ಯತ್ವವನ್ನು ಸ್ವೀಕಾರ ಮಾಡುವುದಿಲ್ಲ. ಹೆಚ್ಚಾಗಿ ಅಂದ್ರೆ ಅವನ ಸರ್ಟಿಫಿಕೇಟ್ ಬಹುಶಃ ನೋಡುವಾಗ ಅವನ ಆದಾಯ ಅಥವಾ ಜಾತಿ ಪ್ರಮಾಣದ ಕೆಲವೊಂದು ದಾಖಲೆಗಳನ್ನು ಮತ್ತೆ ತಂದೆಯಿಂದ ಮಗನಿಗೆ ಇದ್ದಂತ ಒಂದು ದಾಖಲೆಗಳನ್ನು ನೋಡಿ ಸಂಘ ಒಂದು ಅದು ಮೆಂಬರ್ಶಿಪ್ ಅವ್ರದ್ದಿದೆ. ಅಲ್ಲ ಸೊಸೈಟಿ ಆಕ್ಟ್ ಪ್ರಕಾರ ಆದಂತ ಒಂದು ಸಂಘ ಅದು. ಅದರಿಂದ ಅದರದೇ ಆದಂತ ನಿಬಂಧನೆಗಳು ನಿಯಮಗಳಿವೆ. ಬಹುಶಃ ಮೆಂಬರ್ಶಿಪ್ ಬಹುಶಃ ಈ ಹೊತ್ತಿನಲ್ಲಿ ಅವರಿಗೆ ಅಷ್ಟು ಗಮನಕ್ಕೆ ಬರ್ಲಿಕ್ಕಿಲ್ಲ. ಮತ್ತಂದ್ರೆ ಸಮಾಜದ ಎಲ್ಲಾ ಸದಸ್ಯರು ಆ ಸದಸ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ ಎನ್ನುವಂತ ದೃಢ ವಿಶ್ವಾಸ ಕೂಡ ಸಮಾಜಕ್ಕಿಲ್ಲ ಈ ಹೊತ್ತಿನಲ್ಲಿ. ಬಹುಶಃ ಇಂಥ ಒಂದು ಸಂದರ್ಭಗಳು ಬರುವಂತ ಹೊತ್ತಿನಲ್ಲಿ ನಾವು ಸ್ವಲ್ಪ ಜಾಗೃತಿ ಆಗ್ಬೇಕಾಗ್ತದೆ. ನೀವು ಕೇಳುವಂತ ಪ್ರಶ್ನೆಗೆ ಈ ಹೊತ್ತಿನಲ್ಲಿ ಈ ಸಂದರ್ಭಗಳ ಸದಸ್ಯತ್ವ ಇದ್ರೆ ಒಂದು ಜಾಗೃತಿ ಆಗುವಂತ ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಜಾಗೃತಿ. ನಾನು ಏನಕ್ಕೆ ಕೇಳ್ತೇನೆ, ಈಗ ರತಿಯವರು ಪ್ರಕಾರ ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ್ರು. ಹಾಗಿದ್ದು ನೀವು ಇಲ್ಲಿ ನಿಮ್ಮ ಸಂಘಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದು, ಕೊಟ್ಟಾಗ ಅವರು ಅಲ್ಲಿ ಸದಸ್ಯರ ಅಂದ್ರೆ ಅಲ್ಲಿ ಅವರು ಲೀಗಲಿ ನಿಮ್ಮ ಪಂಬದ ಸಂಘಕ್ಕೆ ಸೇರ್ಕೊಂಡಿದ್ರು, ಅಲ್ಲಿ ವಿಷಯ ಬರಲ್ಲ. ಪಂಬದವರು ಎಲ್ಲರೂ ಸೇರ್ಕೊಂಡು ಅವ್ರನ್ನ ಸ್ವೀಕರಿಸಿದ್ದಾರೆ ಅಂತ ಇಲ್ಲ. ಯಾಕಂದ್ರೆ ಅಲ್ಲಿ ಹೋಗ್ತಾರೆ ಎಲ್ಲ ಮಾಡ್ತಾರೆ, ಹೋಗಿ ಅದೇ ಮೆಂಬರ್ಶಿಪ್ ಇಲ್ಲ ಅಂದ್ರೆ ಅವ್ರನ್ನ ಸ್ವೀಕಾರ ಮಾಡಿಲ್ವಾ? ಈ ವಿಷಯ ಪ್ರಸ್ತುತ ನೀವು ಕೇಳುವುದು ಪ್ರಸ್ತುತ ಸತ್ಯವೇ. ಆದ್ರೆ ಇದು ಮಾಧ್ಯಮಗಳಲ್ಲಿ ಎಲ್ಲೂ ಚರ್ಚೆ ಬರಲಿಲ್ಲ ಅಂತ. ಯಾರು ಅವರು ಕೂಡ ಪ್ರತಿಯೊಬ್ಬರು ಈ ಯಾರು ನಮ್ಮ ಸಹೋದರಿಯವರು ಆರೋಪ ಮಾಡಿದ್ದಾರೆ ನೋಡು, ಅದು ಸಮಾಜದ ಆರೋಪ ಅಲ್ಲ, ಸಂಘದ ಆರೋಪ ಅಲ್ಲ. ನೀವು ಕೇಳುವಂತ ವಿಚಾರ ಅದನ್ನು ಇಲ್ಲಿ ಚರ್ಚಿಸುವಂತ ವಿಷಯ ಅಲ್ಲ ಅಂತ. ಅದು ಸಮಾಜ ಸಂಘದಲ್ಲಿಯೇ ನಿರ್ಧಾರ ಆಗಿದೆ ಅದರ ವಿಚಾರ. ವಿಶೇಷ ಸತ್ಯವೇ. ಆದ್ರಿಂದ ಕೆಲವರು ಎಲ್ಲಾ ಸಮಾಜದಲ್ಲಿ ಅಂತ ಅಂದ್ರೆ ಎಲ್ಲರೂ ಸದಸ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ ಅಂತ ಎಲ್ಲರಿಗೂ ಆಗುವುದಿಲ್ಲ. ದೃಢ ವಿಶ್ವಾಸ ಮತ್ತು ಅವರಿಗೆ ಇಂಥದ್ದೇ ನೀವು ಮಾಡ್ಬೇಕಂತ. ಕೆಲವರು ಸಮಾಜದ ಬಗ್ಗೆ ಒಂದು ಅಭಿಪ್ರಾಯ ಇರ್ತದೆ, ಒಳ್ಳೆ ಅಭಿಪ್ರಾಯ ಇರ್ತದೆ, ಸಮಾಜದ ಬಗ್ಗೆ ಕಾಳಜಿ ಇರ್ತಾರೆ. ಕೆಲವರು ಹೆಚ್ಚು ನಾವು ನೋಡುವುದಾದ್ರೆ ಸಾಧಾರಣ ಒಂದು 2,000 ಸಂಖ್ಯೆ ಇರುವಂತ ಒಂದು ಸಮಾಜ ಎಲ್ಲರೂ ಸದಸ್ಯತ್ವವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ನಾವು. ಬಹುಶಃ ಕೆಲವರು ಬರದೇ ಇರ್ಬೋದು, ಯಾಕೆಂದ್ರೆ ಈಗ ಇವರು ನಗರ ಸೇವೆಯಲ್ಲಿ ಇದ್ದಾರೆ. ಇವಾಗ ಸಂಘದಲ್ಲಿ ಇದ್ರೆ ಒಳ್ಳೆಯದು ಅಂತ ಅಲ್ಲ, ಇದು ಇದಕ್ಕೆ ಅನ್ವಯ ಆಗುವುದಿಲ್ಲ ಅಂತ ಹಿತವಚನವನ್ನು ಆವತ್ತಿನ ನೀಡಬಹುದಂತ. ಬಹುಶಃ ಇದು ಕಟ್ಟುಪಾಡು ಮತ್ತೆ ಸದಸ್ಯ ಕಟ್ಟಡಗಳ
ದನಗಳ ಕಟ್ಟುವುದು ನಮ್ಮ ದೇವಾರಾಧನೆಯಲ್ಲಿ ಅದು ಬರುವುದಿಲ್ಲ. ಬಹುಶಃ ಬೊಮ್ಮದ ಎನ್ನುವಂತ ಒಂದು ವಿಚಾರ ಮಾತ್ರ ಪ್ರಸ್ತುತ ಯಾವ ಯಾವ ಮಾಧ್ಯಮಗಳಲ್ಲಿ ನಲಿಕೆ ಇರಬಹುದು. ಪಾನ ಭಾಗಕ್ಕೆ ಹೋದ್ರೆ ಮಲವರ ಅಂತ ಇದ್ದಾರೆ. ಅವರು ಹೇಳುವಂತ ಪದ್ಧತಿ ಅಂದ್ರೆ ನಮ್ಮ ಕುಟುಂಬ ಪಾರಂಪರೆಯಿಂದ ಬಂದಂತ ಅಲ್ಲಿ ಒಂದಂತೆ ಈಗ ಸುಶಾಂತ್ ಏನು ಈಗ ವಿವಾದಕ್ಕೆ ಅವರ ಒಟ್ಟಿಗೆ ಸಮುದಾಯ ಮತ್ತೆ ನಾನು ಹೇಳುದಂದ್ರೆ ಈಗ ಮಾಧ್ಯಮದಲ್ಲಿ ಇರುವಂತಹ ಈ ದೂರನ್ನು ಸಮಾಜ ಸಂಘಕ್ಕೆ ನೀಡಿದ್ದಾರೆ. ಬಹುಶಃ ಅವರ ತಾಯಿ ಸಮಾಜ ಸಂಘಕ್ಕೆ ನೀಡಿದ್ದಾರೆ. ಬಹುಶಃ ಸಮಾಜ ಸಂಘ ಇದರ ಹಿಂದೆ ಇದೆ, ಸಮಾಜ ಇದೆ ಅನ್ನುವಂಥದ ನಾವು ದೃಢವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಇಂತಹ ಸಂದರ್ಭಗಳು ಅನೇಕ ಬರ್ತದೆ. ಬರುವಂತ ಹೊತ್ತಿನಲ್ಲಿ ಆ ಸಂದರ್ಭೋಚಿತವಾಗಿ ಆ ದೈವಾರಾಧನೆಯ ಕುಡಿಯಡಿಗೆ ಸಂಬಂಧಪಟ್ಟಂತಹ ಗ್ರಾಮ ಯಾವ್ದು ಯಾವ್ದು ಕ್ಷೇತ್ರಗಳು ಉಂಟು ನೋಡಿ, ಮತ್ತೆ ಆ ಜವಾಬ್ದಾರಿ ಯಾರು ತಗೊಳ್ತಾರೆ ಅದು ಅವರವರಿಗೆ ಬಿಟ್ಟಂತ ವಿಚಾರಗಳು. ಬಹುಶಃ ಈ ಸಂದರ್ಭಗಳಲ್ಲಿ ಸಮಾಜ ಇರ್ತದೆ, ನಾನು ನನ್ನ ಹಿಂದೆ ಇದೆ ಅಂತ ಇರುವಂತ ವಿಚಾರ ಬಿಡ್ಬೇಕು. ನನ್ನ ಹಿಂದೆ ದೈವಗಳಿದೆ, ನನ್ನ ಹಿಂದೆ ನಾನು ನಂಬಿಕೊಂಡು ಬಂದಂತ ದೈವಗಳಿದೆ. ನಾನು ಮಾಡುವಂತ ಕ್ಷೇತ್ರ ನನ್ನ ಚಾಕ್ರಿಯದು ದೈವಕ್ಕೆ ಸಮರ್ಪಣಾ ಭಾವನೆಯಲ್ಲಿ ನಾನು ಇದ್ದೇನೆ. ಆದ್ರಿಂದ ದೈವಗಳ ಒಂದು ಅನುಗ್ರಹ ಮತ್ತೆ ನಮ್ಮ ಪೂರ್ವ ಪರಂಪರೆ ಹಿರಿಯರ ಅನುಗ್ರಹ ಇದ್ರೆ ಸಮಾಜ ಖಂಡಿತ ಅದರ ಹಿಂದೆ ಇಡ್ತಾರೆ. ಆದ್ರಿಂದ ಇಲ್ಲಿ ಮಾಧ್ಯಮದಲ್ಲಿ ಪ್ರತಿಭಾವನ್ನು ಮಾಡುವಂತ ಹೊತ್ತಿನಲ್ಲಿ ಇದು ಕೂಡ ಅವರಿಗೆ ಬಂದಂತ ಅಪವಾದಗಳು ಯಾವುದುಂಟು ಅದನ್ನು ಪ್ರಸ್ತುತ ಯಾವ ಇವರ ಮೇಲೆ ಅಪವಾದವನ್ನು ಮಾಡಿದ್ದಾರೆ ಅದು ಅವರಿಗೆ ಮತ್ತೆ ವೈಯಕ್ತಿಕವಾದಂತ ವಿಚಾರಗಳಿದ್ರೆ ಅದನ್ನು ಕುತ್ಕೊಂಡು ಮಾತನಾಡುವ, ಅದನ್ನು ಪರಿಹರಿಸಿಕೊಳ್ಳುವಂತ ಒಂದು ಮಾರ್ಗ ಮತ್ತೆ ಬೇರೆ ಮಾಧ್ಯಮ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂತ ನನ್ನ ಒಂದು ಅಭಿಪ್ರಾಯ. ಆದ್ರಿಂದ ಸಮಾಜವನ್ನು ಕಟ್ಟಿ ಸಮಾಜ ಇರ್ತದೆ, ಒಳ್ಳೆಯ ಅಭಿಪ್ರಾಯ ಇರುವಾಗ, ಒಳ್ಳೆಯ ಒಂದು ಚಿಂತನೆ ಇರುವಾಗ, ಒಳ್ಳೆಯ ಒಂದು ಅಭಿಮತ ಇರುವ ಹೊತ್ತಿನಲ್ಲಿ ಸಮಾಜ ಅದರ ಹಿಂದೆ ಇರ್ತದೆ. ಆದ್ರಿಂದ ನಮ್ಮ ಸಮಾಜದ ಹಿಂದೆ ಇದೆ ಅನ್ನುವಂಥದ್ದು ಒಂದು ವಿಶ್ವಾಸವನ್ನು ನಮ್ಮ ಆತ್ಮದಲ್ಲಿ ಇರಬೇಕಾಗ್ತದೆ, ಒಂದು ವಿಶ್ವಾಸ ಮಾತ್ರ ಇರಬೇಕಾಗ್ತದೆ. ಆದ್ರಿಂದ ದೈವಗಳು ಆ ಕ್ಷೇತ್ರದ ಪದ್ಧತಿ ಆಗಿ ಇರ್ತದೆ. ಅದು ಖಂಡಿತವಾಗಲೂ ಅವನು ನಡೆಸುವಂತ ಕೆಲವೊಂದು ಸಂಪ್ರದಾಯ ಕೆಲವೊಂದು ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಹಿಂದೆ ಸಮಾಜ ಇದೆ, ಕ್ಷೇತ್ರದ ಅವನ ಮೇಲೆ ಅಭಿಮಾನ ಇಟ್ಟಂತಹ ಬಹು ದೊಡ್ಡ ದೊಡ್ಡ ಕ್ಷೇತ್ರಗಳಿದೆ.